ನಮಸ್ಕಾರ ವೀಕ್ಷಕರೇ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚೈತನ್ಯ ಮಾಣಿಲ. ಇಂದು ನಾವು ದೇರಳಕಟ್ಟೆಯ ಯನಪೋಯ ವೈದ್ಯಕೀಯ ಕಾಲೇಜು ಹಾಗೂ ಆಸ್ಪತ್ರೆಯಲ್ಲಿದ್ದೇವೆ. ಇಂದಿನ ಈ ಸಂಚಿಕೆಯಲ್ಲಿ ತಜ್ಞ ವೈದ್ಯರಿಂದ ಮಾಹಿತಿಗಳನ್ನು ಪಡೆಯೋಣ ಬನ್ನಿ. ವೀಕ್ಷಕರೇ, ಇಂದು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಸುನಿಲ್ ಬಾಳಿಗ, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪೀಡಿಯಾಟ್ರಿಕ್. ಬನ್ನಿ ಅವರನ್ನು ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಆರೋಗ್ಯ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನನ್ನ ಮೊದಲನೇ ಕ್ವಶನ್ ನಿಮಗೆ, ಬ್ರಾಂಕಿಯಲೈಟಿಸ್ ಅಂದರೆ ಏನು? ಇವಾಗ ರೆಸ್ಪಿರೇಟರಿ ಇನ್ಫೆಕ್ಷನಲ್ಲಿ ಮಕ್ಕಳಲ್ಲಿ ಎರಡು ಥರನ ಡಿವೈಡ್ ಮಾಡ್ತೇವೆ, ಅಪ್ಪರ್ ರೆಸ್ಪಿರೇಟ್ರಿ ಮತ್ತು ಲೋವರ್ ರೆಸ್ಪಿರೇಟ್ರಿ ಅಂತ. ಲ್ಯಾರಿಂಗ್ಸ್ ಅಂತ ನಾವು ಏನು ಹೇಳ್ತೇವೆ ಇಂಗ್ಲೀಷಲ್ಲಿ, ಅಂದರೆ ಧ್ವನಿ ಪೆಟ್ಟಿಗೆ ಇದೆ ಅಲ್ಲ, ಅಲ್ಲಿ ತನಕ ಬಾಯಿಯಿಂದ ಅಲ್ಲಿ ತನಕ ಏನಾದರೂ ಇನ್ಫೆಕ್ಷನ್ಸ್ ಬಂದರೆ ಮಕ್ಕಳಲ್ಲಿ ಅದಕ್ಕೆ ನಾವು ಅಪ್ಪರ್ ರೆಸ್ಪಿರೇಟ್ರಿ ಅಂತ ಹೇಳ್ತೇವೆ, ಅಂದರೆ ಮೇಲುಗಡೆ ಭಾಗದ್ದು. ಕೆಳಗಡೆದು ಇನ್ಫೆಕ್ಷನ್ಸ್ ಆದರೆ ಅದಕ್ಕೆ ಲೋವರ್ ರೆಸ್ಪಿರೇಟ್ರಿ ಅಂತ ಹೇಳ್ತಾರೆ. ಈ ಬೇಸಿಕಲಿ ಬ್ರಾಂಕಿಯೋಲೈಟಿಸ್ ಅಂದರೆ ಐಟಿಸ್ ಅಂದರೆ ಇಂಗ್ಲೀಷಲ್ಲಿ ಇನ್ಫ್ಲಮೇಷನ್ ಅಂತ ಅರ್ಥ. ಅದನ್ನು ಬ್ರಾಂಕಿಯೋಲ್ಸ್ ಅಂದರೆ ಒಂದು ಭಾಗ, ಅಂದರೆ ಶ್ವಾಸಕೋಶಗಳದ್ದು ನಾಳಗಳು, ಅದಕ್ಕೆ ಅದು ಲಾಸ್ಟ್ ನಾಳಗಳು, ಲಾಸ್ಟಿಗೆ ಶ್ವಾಸಕೋಶ ಸಪ್ಲೈ ಮಾಡೋ ಲಾಸ್ಟ್ ನಾಳ ಇರ್ತದಲ್ಲ, ಆ ಲಾಸ್ಟ್ ಪಾರ್ಟ್ ಇರ್ತದೆ, ಅದಕ್ಕೆ ನಾವು ಏನಂತೇವೆ ಬ್ರಾಂಕಿಯೋಲ್ಸ್ ಅಂತೇವೆ. ಅದು ಹೇಗೆ ಡಿವೈಡ್ ಮಾಡ್ತೇವೆ ಅಂದರೆ, ಫಸ್ಟಿಗೆ ಟ್ರೇಕಿಯಾ ಬರ್ತದೆ, ವಿಂಡ್ ಪೈಪ್ ಅಂತ ನಾವು ಏನು ಹೇಳ್ತೇವೆ ಸಾಮಾನ್ಯವಾಗಿ. ವಿಂಡ್ ಪೈಪ್ ಸ್ಟ್ರೈಟ್ ಆಗಿ ಹೋಗಿ ಇಲ್ಲಿ ತನಕ ಎದೆ ತನಕ ಹೋಗಿ ಟ್ರೇಕಿಯಾ ಅಂತ ಹೇಳ್ತಾರೆ. ಅದನ್ನು ಡಿವೈಡ್ ಮಾಡಿ ಬ್ರಾಂಕೈಸ್ ಅಂತ ಹೇಳ್ತಾರೆ. ಒಂದು ರೈಟ್ ಬ್ರಾಂಕೈ, ಲೆಫ್ಟ್ ಬ್ರಾಂಕೈ, ರೈಟ್ ಶ್ವಾಸಕೋಶ ಮತ್ತು ಲೆಫ್ಟ್ ಶ್ವಾಸಕೋಶಕ್ಕೆ ಹೋಗುತ್ತದೆ. ಸೊ ಇದು ಬ್ರಾಂಕೈ ಫುಲ್ಲು ಶ್ವಾಸಕೋಶಕ್ಕೆ ಸಪ್ಲೈ ಮಾಡಬೇಕಾದ್ರೆ ಅದು ಸಣ್ಣ 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 ನಾಳಗಳಾಗಿ ಮತ್ತು ತುಂಬ ಬ್ರ್ಯಾಂಚಸ್ ಕೊಡ್ತದೆ. ಸೊ ಅದನ್ನು ನಾವು ಬ್ರಾಂಕ್ಯೋಸ್ ಅಂತಾರೆ. ಇವಾಗ ಅದರ ಇನ್ಫೆಕ್ಷನ್ ಆದರೆ ಅದನ್ನು ನಾವು ಬ್ರಾಂಕ್ಯೋಲೈಟಿಸ್ ಅಂತ ಹೇಳ್ತಾರೆ. ಇದು ಸಣ್ಣ ಮಕ್ಕಳಲ್ಲಿ ಮಾತ್ರ ಕಂಡುಬರುವಂಥ ತೊಂದರೆ. ಸಾಮಾನ್ಯವಾಗಿ 2 ತಿಂಗಳು ಮಗುವಿಂದ 2 ವರ್ಷವರೆಗೆ ಇದನ್ನು ಇನ್ಫೆಕ್ಷನ್ ಬರ್ತದೆ. ಸೊ ಇದಕ್ಕೆ ಮಕ್ಕಳಲ್ಲಿ ಅದಕ್ಕೆ ಇದು ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ಯಾಕಂದರೆ ದೊಡ್ಡ ಮಕ್ಕಳಲ್ಲಿ ಮತ್ತು ದೊಡ್ಡವರಲ್ಲಿ ನಮ್ಮದರಲ್ಲಿ ಬ್ರಾಂಕೈಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತೇವೆ. ಬ್ರಾಂಕೈಟಿಸ್ ಅಂತ ನೀವೇನು ಕೇಳ್ಬೋದು, ಅದು ಜಾಸ್ತಿ ದೊಡ್ಡವರಲ್ಲಿ ಕಾಣ್ತದೆ. ನಮ್ಮದರಲ್ಲಿ ಸಣ್ಣ ಮಕ್ಕಳಲ್ಲಿ ಬ್ರಾಂಕಿಯೋಲೈಟಿಸ್ ಅಂತ ಅದು ಸ್ವಲ್ಪ ಜಾಸ್ತಿ. ನಾವು ಅಂದರೆ ಇವಾಗ ಮಳೆ ಬರುವ ಟೈಮಲ್ಲಿ ಜಾಸ್ತಿ ಆಗಿಬಿಟ್ಟು ಮಕ್ಕಳಿಗೆ ನಿಮೋನಿಯಾ ಬರ್ಬೋದು, ಇಲ್ಲ ಬ್ರಾಂಕಿಯೋಲೈಟಿಸ್ ಬರ್ಬೋದು. ಸೊ ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಒತ್ತಡವನ್ನು ಕೊಡುತ್ತಿದ್ದೇನೆ. ಓಕೆ, ಅಂದರೆ ರೆಸ್ಪಿರೇಟರಿ ಸಂಬಂಧಿತ ಅಂದರೆ ಅದರ ಸೋಂಕಿನಲ್ಲಿ ಬರುವಂತಹ ಪ್ರಮುಖ ಕಾಯಿಲೆ ಯಾವುದು ಸರ್? ಅದೇ ಅಪ್ಪರ್ ರೆಸ್ಪಿರೇಟ್ರಿ ಮತ್ತು ಲೋವರ್ ರೆಸ್ಪಿರೇಟ್ರಿ ಅಂತ ನಾವು ಡಿವೈಡ್ ಮಾಡ್ತೇವೆ. ಅಪ್ಪರ್ ರೆಸ್ಪಿರೇಟ್ರಿಯಲ್ಲಿ ಇವಾಗ ಮಕ್ಕಳಿಗೆ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ 4 ವರ್ಷ ಆದಮೇಲೆ ಅವ್ರಿಗೆ ಯೂಶ್ವಲಿ ಜ್ವರ ಬಂದಾಗ ಗಂಟಲು ನೋವು ಇರ್ತದೆ. ಸೊ ಅದನ್ನು ಟಾನ್ಸಿಲೈಟಿಸ್ ಅಂತ ಹೇಳ್ತೇವೆ. ಟಾನ್ಸಿಲ್ಸ್ ಇರ್ತದೆ ಲ್ಯಾರಿಂಗ್ಸ್ಗಿಂತ ಸ್ವಲ್ಪ ಮೇಲ್ಗಡೆ. ಈ ಒಂದು ಧ್ವನಿಪೆಟ್ಟಿಗೆ ಥರದ ಇನ್ಫೆಕ್ಷನ್ ಆಗಬೇಕಾದ್ರೆ ಅದರ ಮೇಲ್ಗಡೆ ಫ್ಯಾರಿಂಗ್ಸ್ ಅಂತ ಒಂದು ಪಾರ್ಟ್ ಇರ್ತದೆ. ಇದೆಲ್ಲ ಕಂಟಿನ್ಯೂಯೇಷನ್ ಪಾರ್ಟ್, ಫ್ಯಾರಿಂಜೈಟಿಸ್ ಆಗ್ತದೆ. ಹಾಗೆ ನೀವು ಕೆಳಗಡೆ ಹೋಗ್ತಾ ಇದೇ ಇವಾಗ ಅಪ್ಪರ್ ರೆಸ್ಪಿರೇಟರ್ನ ಯಾಕೆ ಡಿವೈಡ್ ಮಾಡ್ತೇವೆ ಅಂದರೆ ಅದು ಅಷ್ಟು ಸಿವಿಯರ್ ಇರೋದಿಲ್ಲ. ಅಂದರೆ ಇವಾಗ ಮಕ್ಕಳಿಗೆ ಅಷ್ಟೊಂದು ಅಡ್ಮಿಷನ್ ಬೇಕಾಗಿರೋದಿಲ್ಲ. ಯೂಶ್ವಲಿ ನಾವು ಮನೆಗೆ ಮದ್ದು ಕೊಟ್ಟು ಅವ್ರಿಗೆ ನೋಡಿಬಿಟ್ಟು ಹುಷಾರಾಗ್ತಿಲ್ಲ ಅಂತ ನೋಡಿ ಕಳಿಸ್ಬೋದು. ಬಟ್ ಯೂಶ್ವಲಿ ಒನ್ಸ್ ಲ್ಯಾರಿಂಗ್ಸಿಂದ ಕೆಳಗಡೆ ಹೋದಾಗ ಟ್ರೇಕಿಯಾ, ಬ್ರಾಂಕೈ ಇಲ್ವಾ ನಮ್ಮದು ಶ್ವಾಸಕೋಶ ಇನ್ವಾಲ್ವ್ ಆಗಬೇಕಾದ್ರೆ ಬರೋ ಇನ್ಫೆಕ್ಷನ್ನು ಸ್ವಲ್ಪ ತೀವ್ರವಾಗಿರುತ್ತದೆ. ಸೊ ಅದರಲ್ಲಿ ಟೈಪ್ಸ್ ಏನಂದರೆ, ಒಂದು ಶ್ವಾಸಕೋಶ ಅಷ್ಟೇ ಇನ್ವಾಲ್ವ್ ಆದರೆ ಅದಕ್ಕೆ ನಾವು ನಿಮೋನಿಯಾ ಅಂತ ಹೇಳ್ತೇವೆ. ಸೊ ಇವಾಗ ನೀವು ಅದಕ್ಕಿಂತ ಮುಂಚೆ ಇವಾಗ ಬ್ರಾಂಕಿಯಲ್ಸ್ ಇನ್ವಾಲ್ವ್ ಆದರೆ ಬ್ರಾಂಕಿಯೋಲೈಟಿಸ್ ಅಂತ ಹೇಳ್ತೇವೆ. ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಲ್ಯಾರಿಂಗಿಯೋ ಟ್ರೇಕಿಯೋ ಬ್ರಾಂಕೈಟಿಸ್ ಅಂತ ಹೇಳ್ತಾರೆ. ಅದಕ್ಕೆ ಇಂಗ್ಲೀಷಲ್ಲಿ LTB ಅಂತ ಹೇಳ್ತಾರೆ. ಅಂದರೆ ಅದು ಪೂರ್ತಿ ಇಲ್ಲಿಂದ ಇಲ್ಲಿ ತನಕ ಎಲ್ಲ 3 ಭಾಗಗಳು ಕೂಡ ಇನ್ವಾಲ್ವ್ ಆಗಿರ್ತದೆ. ಇದು 3ನೇ ಕಾಯಿಲೆ. ಮತ್ತು ಸಣ್ಣ ಮಕ್ಕಳಲ್ಲಿ ಕೂಡ TB ಕಾಯಿಲೆ ಕೂಡ ಬರ್ತದೆ. ದೊಡ್ಡ ಮಕ್ಕಳಲ್ಲಿ ಅಷ್ಟೇ ಬರೋದು ಅಂತ ನಾವು ಯೋಚನೆ ಮಾಡಲಿಕ್ಕೆ ಆಗೋದಿಲ್ಲ, ದೊಡ್ಡವರಲ್ಲಿ ಅಷ್ಟೇ ಇರೋದು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಮನೆಯಲ್ಲಿ ಸಾಮಾನ್ಯವಾಗಿ ಯಾರಿಗಾದ್ರೂ TB ಕಾಯಿಲೆ ಇದ್ದರೆ, ಅವರು 6 ತಿಂಗಳದ್ದು ಮದ್ದು ತಗೊಳ್ತಾ ಇದ್ದರೆ, ಆ ಟೈಮಲ್ಲಿ ಅವರಿಗೆ ಎಕ್ಸ್ಪೋಸ್ ಆದರೆ ಅವರಿಗೆ ಕೂಡ ಬರ್ತದೆ. ಅಂದರೆ ಯೂಶ್ವಲಿ ಸ್ಪ್ರೆಡ್ ಆಗೋದು ನಾವು ಮೂಗಿನ ಉಸಿರಾಟದಿಂದ, ಗಾಳಿ ಮುಖಾಂತರವಾಗಿ ಏರ್ ಡ್ರಾಪ್ಲೆಟ್ಸ್ ಅಂತ ಹೇಳ್ತೇವೆ. ಅದರ ಥ್ರೂನೇ ಎಲ್ಲ ವೈರಸ್ಸು, ಬ್ಯಾಕ್ಟೀರಿಯಾ ಎಲ್ಲ ಸ್ಪ್ರೆಡ್ ಆಗ್ತದೆ. ಓಕೆ, ಅಂದರೆ ಮಕ್ಕಳಲ್ಲಿ ಜ್ವರ ಬಂದಾಗ ಮುಖ್ಯವಾಗಿ ತಾಯಂದಿರು ಏನನ್ನು ಗಮನಿಸಬೇಕಾಗ್ತದೆ ಡಾಕ್ಟರ್? ಯೂಶ್ವಲಿ ಇವಾಗ ಮಕ್ಕಳಲ್ಲಿ ಜ್ವರ ಬಂದಾಗ 1 ವರ್ಷ ಅಥವಾ 2 ವರ್ಷಕ್ಕಿಂತ ಕಡಿಮೆಯಲ್ಲಿ ಜ್ವರ ಬರಬೇಕೆ ಮುಖ್ಯ ಕಾರಣಗಳೇನೆಂದರೆ, ಒಂದು ರೆಸ್ಪಿರೇಟ್ರಿ ಪ್ರಾಬ್ಲಮ್ಸು, ಸೆಕೆಂಡ್ ಮೇನ್ ಪ್ರಾಬ್ಲಮ್ ಅಂದರೆ ಯುರಿನರಿ ಇನ್ಫೆಕ್ಷನ್. ಯೂಶ್ವಲಿ 1 ವರ್ಷಕ್ಕಿಂತ ಕೆಳಗಡೆ ಮಗುವಲ್ಲಿ ಜ್ವರ ಬಂದಾಗ ಇದು 2 ತುಂಬ ಮುಖ್ಯವಾಗಿ ನಾವು ನೋಡಬೇಕಾಗ್ತದೆ. ಒಂದು ಯೂರಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ ಸಣ್ಣ ಮಕ್ಕಳಲ್ಲಿ, ಅದು 1 ವರ್ಷಕ್ಕಿಂತ ಕೆಳಗಡೆ. ಯೂರಿನ್ ಇನ್ಫೆಕ್ಷನ್ಗೆ ಯೂಶ್ವಲಿ ಏನು ಸಿಂಪ್ಟಮ್ಸ್ ಇರೋದಿಲ್ಲ.
ಜ್ವರ ಅಷ್ಟೇ ಇರ್ತದೆ, ತುಂಬ ಜಾಸ್ತಿ ಜ್ವರ ಇರ್ತದೆ, ತುಂಬ ಹೈ ಗ್ರೇಡ್ ಫೀವರ್ ಅಂತ ಹೇಳ್ತಾರೆ, ಅದು ಇರ್ತದೆ. ಸೊ ಯೂಶ್ವಲಿ ದೊಡ್ಡವರಲ್ಲಿ ನಮಗೆ ಮೂತ್ರದ ಇನ್ಫೆಕ್ಷನ್ ಆಗಬೇಕಾದ್ರೆ ನಾವು ಮೂತ್ರ ಮಾಡಬೇಕಾದ್ರೆ ನಾವು ಮೂತ್ರ ಉರಿ ಅಂತ ಹೇಳ್ತೇವೆ. ಸೊ ಅದು ಬಟ್ ಸಣ್ಣ ಮಕ್ಕಳಲ್ಲಿ ಅವ್ರಿಗೆ ಹೇಳಲಿಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಅವ್ರದ್ರಲ್ಲಿ ಖಾಲಿ ಜ್ವರ ಇರ್ತದೆ, ಅದು ಒಂದು ಕಾಸು. ಇನ್ನೊಂದು ರೆಸ್ಪಿರೇಟ್ರಿ ಗ್ರೂಪಲ್ಲಿ ನಿಮೋನಿಯಾ ಕಾಯಿಲೆ ತುಂಬ ಬರ್ಬೋದು, ನಿಮೋನಿಯಾ ಬರ್ಬೋದು, ಬ್ರಾಂಕ್ಯಲೈಟಿಸ್ ಬರ್ಬೋದು. ಬ್ರಾಂಕೈಟಿಸು ದೊಡ್ಡ ಮಕ್ಕಳಲ್ಲಿ 10 ವರ್ಷ 10ರಿಂದ 15 ವರ್ಷ ಆ ಥರ ಮಕ್ಕಳಲ್ಲಿ ಬ್ರಾಂಕೈಟಿಸ್ ಜಾಸ್ತಿ ಬರ್ತದೆ, ಸಣ್ಣ ಮಕ್ಕಳಲ್ಲಿ ಕಡಿಮೆ. ಸೊ ಯೂಶ್ವಲಿ ನಿಮೋನಿಯಾ ಬರ್ತದೆ. ಈ ನಿಮೋನಿಯಾದಲ್ಲಿ ಮತ್ತೆ ತುಂಬ ವಿಧಗಳಿದ್ದಾವೆ. ಬ್ಯಾಕ್ಟೀರಿಯಲ್ ಇಂದ ಇರ್ಬೋದು, ವೈರಲ್ ನಿಮೋನಿಯಾ ಇರ್ಬೋದು. ಈ 2 ವರ್ಷ ಮುಂಚೆ ಕೋವಿಡ್ ಅಂತ ಏನು ಬರ್ತಾ ಇದ್ದು ಅದು ಕೂಡ ನಿಮೋನಿಯಾನೇ ಆಗ್ತಾ ಇತ್ತು ಲಾಸ್ಟಲ್ಲಿ. ಇನಿಷಿಯಲಿ ಬರಬೇಕಾದ್ರೆ ಕೆಮ್ಮು ಕಫ ಅಂತ ಬರ್ತಾರೆ, ಆಮೇಲೆ ನಿಮೋನಿಯಾ ಆಗ್ತದೆ. ಸೊ ಕೋವಿಡ್ ಕೂಡ ಒಂಥರ ವೈರಸ್, ಬಟ್ ಇವಾಗ ಅದು ಕಡಿಮೆ ಆಗಿದೆ. ಸೊ ಇದೆಲ್ಲ ಅಲ್ಟಿಮೇಟ್ಲಿ ಶ್ವಾಸಕೋಶಕ್ಕೇ ಬಾಧೆ ಕೊಡ್ತದೆ. ಓಕೆ ಸರ್, ಅಂದರೆ ಜ್ವರ ಮತ್ತು ನಿಮೋನಿಯಾ ಹೊರತುಪಡಿಸಿ ಮಕ್ಕಳಲ್ಲಿ ಯಾವ ರೀತಿ ಕಾಯಿಲೆಗಳನ್ನು ನಾವು ಕಾಣ್ಬೋದು, ಅಂದರೆ ಯಾವ ರೀತಿ ಬರುತ್ತೆ ಅಂತ ಸಾಮಾನ್ಯವಾಗಿ? ಅಂದರೆ ಅವ್ರಿಗೆ ಈ ಥರ ಇವಾಗ ನಿಮೋನಿಯಾ ಬಂದಾಗ ಇಲ್ಲ ಬ್ರಾಂಕ್ಯಲೈಟಿಸ್ ಬಂದಾಗ ಅವ್ರಿಗೆ ಏನು ಸಿಮ್ಟಮ್ಸ್ ಇರ್ತದೆ, ಒಂದು ಜ್ವರ ಇರ್ತದೆ. ಜ್ವರ ಮತ್ತು ಯೂಶ್ವಲಿ ಮತ್ತು ಅದರಲ್ಲಿ ಟೈಪ್ಸ್ ಉಂಟು. ವೈರಲಿಂದ ಬರೋದಾದರೆ ವೈರಸ್ ಬರೋದಾದ್ರೆ ಯೂಶ್ವಲಿ ಫಸ್ಟಿಗೆ ಡೈರೆಕ್ಟಿಗೆ ಲಂಗ್ಸಿಗೆ ಸ್ಪ್ರೆಡ್ ಆಗೋದಿಲ್ಲ. ಫಸ್ಟಿಗೆ ಅಪ್ಪರ್ ರೆಸ್ಪಿರೇಟ್ರಿ ಏನೂ ಆಗ್ತದೆ, ಅಂದರೆ ಮೂಗಿಗೆ ಹೋಗಿ ಅವ್ರಿಗೆ ಮೂಗಿನ ತುಂಬ ಶೀತ ಆಗೋದು, ಇಲ್ಲ ಕಿವಿ ನೋವು ಆಗೋದು, ಇಲ್ಲ ಕಣ್ಣಿನ ನೀರು ಬರೋದು, ಕಣ್ಣು ಕೆಂಪಾಗೋದು, ಕಣ್ಣಿನ ಪದರ ಕಂಜಕ್ಟೈವ್ ಅಂತ ಹೇಳ್ತಾರೆ, ಅದು ಕೆಂಪಾಗೋದು, ಕೆಮ್ಮು ಜಾಸ್ತಿ ಬರೋದು, ಇದೆಲ್ಲ ಯೂಶ್ವಲಿ. ಮತ್ತು ಉಸಿರಾಡಬೇಕಾದ್ರೆ ಸ್ವಲ್ಪ ನಾಯ್ಸಿ ಬ್ರೀದಿಂಗ್ ಅಂತ ಹೇಳ್ತಾರೆ. ಟಾನ್ಸಿಲ್ಸ್ ಎಲ್ಲ ದೊಡ್ಡದಾಗಬೇಕಾದ್ರೆ ಉಸಿರಾಟ ಮಾಡಬೇಕಾದ್ರೆ ಅವ್ರಿಗೆ ಸೌಂಡ್ ಕೇಳಿಸ್ತದೆ. ಸೊ ಅದೆಲ್ಲ ಯೂಶ್ವಲಿ ಅಪ್ಪರ್ ರೆಸ್ಪಿರೇಟ್ರಿದ್ದು ಸಿಮ್ಟಮ್ಸು. ಇವಾಗ ನಿಮೋನಿಯಾ ಎಲ್ಲ ಬರಬೇಕಾದ್ರೆ ಯೂಶ್ವಲಿ ಒಂದು ನಾವು ಏನು ನೋಡಬೇಕಾಗ್ತದೆ ಅಂದರೆ ಉಸಿರಾಟ ತುಂಬ ಜಾಸ್ತಿ ಇರ್ತದೆ. ಉಸಿರಾಟ ಮತ್ತು ಇವಾಗ ದೊಡ್ಡವರಲ್ಲಿ ಉಸಿರಾಟ ನಮ್ಮದು ಅರೌಂಡ್ 15 ಅಂತ ಹೇಳ್ತೇವೆ, 12ರಿಂದ 15 ಅದು ಆ ರೇಂಜಲ್ಲಿ ನಮ್ಮದು ಉಸಿರಾಟ ಇರ್ತದೆ ಒಂದು ನಿಮಿಷಕ್ಕೆ. ಬಟ್ ಮಕ್ಕಳಲ್ಲಿ ಹಾಗೆ ಅಲ್ಲ, ಮಕ್ಕಳಲ್ಲಿ ನಾರ್ಮಲಿ ಉಸಿರಾಟನೇ ಅವರಲ್ಲಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಅದು ಇರ್ತದೆ. ಮತ್ತು ಅವ್ರಿಗೆ ಉಸಿರಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಒಂಥರ ನೋಡಬೇಕಾದ್ರೆ ನಮಗೆ ಸರಿ ಅನಿಸಿಲ್ಲ, ದಮ್ಮು ಕಟ್ಟಿದಾಗೆ ಆಗ್ತದೆ. ಯೂಶ್ವಲಿ ತಾಯಂದಿರು ಆ ಸ್ಟೇಜ್ ತನಕ ಕಾಯ್ತಾರೆ, ದಮ್ಮು ಕಟ್ಟುವ ಸ್ಟೇಜ್ ತನಕ ಕಾಯ್ತಾರೆ. ಉಸಿರಾಟ ಜಾಸ್ತಿ ಇದ್ದರೆ ಒಂಥರ ನಿರ್ಲಕ್ಷ್ಯ ಮಾಡ್ತಾರೆ. ಸೊ ಇದೊಂದು ನಾವು ತುಂಬ ಗಮನಿಸಿದ್ದೇವೆ. ಅಂದರೆ ಲಾಸ್ಟ್ ಮೂಮೆಂಟ್ ತನಕ ಖಾಲಿ ಕೆಮ್ಮು ಶೀತ ಅಂತ ಹೇಳ್ಕೊಂಡು ಅವರು ಡಾಕ್ಟರ್ ತೋರಿಸೋದಿಲ್ಲ. ಸೊ ಈ ಥರ ಸಿಮ್ಟಮ್ಸ್ ಎಲ್ಲ ಇರ್ತದೆ ಅವರಲ್ಲಿ. ಸರ್, ನೀವು ನಿಮೋನಿಯಾ ಬಗ್ಗೆ ಹೇಳಿದ್ರಿ, ಅದನ್ನು ತಡೆಗಟ್ಟುವ ಕ್ರಮಗಳು ಯಾವುದೆಲ್ಲ ಸರ್? ಅಂದರೆ ಎಲ್ಲ ಟೈಪ್ ನಿಮೋನಿಯಾ ನಾವು ತಡೆಗಟ್ಟಲಿಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ವೈರಸ್ ಅನ್ನೋದೇನಿದೆ ಅಲ್ಲ, ವೈರಲ್ ನಿಮೋನಿಯಾ ಅಂತ ಬಂದರೆ ಅದು ಸಾಮಾನ್ಯವಾಗಿ ಇವಾಗ ಶಾಲೆಗೆ ಹೋಗೋ ಮಕ್ಕಳಲ್ಲಿ ಪಕ್ಕ ಕೂತ್ಕೊಳ್ತಾರೆ. ಸೊ ಒಬ್ಬರಿಗೆ ಸ್ವಲ್ಪ ಇನ್ಫೆಕ್ಷನ್ ಇದ್ದರೆ ಅದೇ ವೈರಸ್ಸು ಉಸಿರಾಡೋದ್ರಿಂದ ಆ ಮಗುಗೆ ಹೋಗಿ ನಿಮೋನಿಯಾ ಬರ್ತದೆ. ಬಟ್ ಕೆಲವು ಬ್ಯಾಕ್ಟೀರಿಯಲ್ ನಿಮೋನಿಯಾ ಇದ್ದರೆ, ಒಂದು ಬ್ಯಾಕ್ಟೀರಿಯಾ ಸ್ಟ್ರೆಪ್ಟೋಕಾಕಲ್ ನಿಮೋನಿಯಾ ಅಂತಲೇ ಅದರದ್ದು ಹೆಸರು, ಬ್ಯಾಕ್ಟೀರಿಯಾ ಹೆಸರು. ಅದು ತಡೆಗಟ್ಟೋಗೋಸ್ಕರನೇ ಅದರದ್ದು ವ್ಯಾಕ್ಸಿನ್ ಸ್ಟಾರ್ಟ್ ಮಾಡಿದ್ದಾರೆ ಗೌರ್ಮೆಂಟು. ಅದು ಆ್ಯಕ್ಚುಲಿ ಮುಂಚೆ ಅಡಿಷನಲ್ ವ್ಯಾಕ್ಸಿನ್ಸ್ ಅಂತ ಇತ್ತು, ಇವಾಗ ಗೌರ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದೆ, ಎಲ್ಲ ಕಡೆ ಫ್ರೀಯಾಗಿ ಸಿಗ್ತದೆ. ಅದಕ್ಕೆ ನಿಮೋಕಾಕಲ್ ವ್ಯಾಕ್ಸಿನ್ ಅಂತ ನಾವು ಕೊಡ್ತೇವೆ. ಅದು ಸಾಮಾನ್ಯವಾಗಿ ಯೂಶ್ವಲಿ 6th ವೀಕ್, ಅಂದರೆ ಮಗು ಹುಟ್ಟಿ 1.5 ವೀಕ್ ಆದಮೇಲೆ ಮತ್ತು 2 ಮಂತ್ಸ್ ಆದಮೇಲೆ, ಅಂದರೆ 14th ವೀಕಿಗೆ 1.5 ತಿಂಗಳು ಮತ್ತು 3.5 ತಿಂಗಳು ಆದಮೇಲೆ ಫಸ್ಟ್ ಡೋಸು ಮತ್ತು ಸೆಕೆಂಡ್ ಡೋಸ್ ಬರ್ತದೆ. ಅದು ಯೂಶ್ವಲಿ IM ಕೊಡೋದು, ಇಂಜೆಕ್ಷನ್. IM ಅಂದರೆ ಇಂಟ್ರಾಮಸ್ಕ್ಯುಲರ್, ಮಸಲ್ ಕೆಳಗಡೆ ಕೊಡೋದು. ಅದು ಕಾಲು ಹತ್ರ ಕೊಡ್ತೇವೆ. ಮಕ್ಕಳಲ್ಲಿ, ಸಣ್ಣ ಮಗುವಲ್ಲಿ ಕಾಲಲ್ಲಿ ಮಾಂಸ ಸ್ವಲ್ಪ ದಪ್ಪ ಇರೋದರಿಂದ ಅಲ್ಲಿ ಕೊಡ್ತೇವೆ. ಸೊ ಅದು ಬಿಟ್ಟರೆ ಇನ್ನೊಂದು ಬೂಸ್ಟರ್ ಡೋಸ್ ಬರ್ತದೆ. ಬೂಸ್ಟರ್ ಡೋಸು 9 ತಿಂಗಳಿಗೆ ಕೊಡ್ತೇವೆ. ಸೊ ಸ್ವಲ್ಪ ಇದು ಒಂದು ಮಾಡೋದ್ರಿಂದ ಸ್ವಲ್ಪ ಸ್ಟ್ರೆಪ್ಟೋಕಾಕಲ್ ಆ ಕಾರಣದಿಂದ ಏನಿದೆ ಅದರದ್ದು ನಿಮೋನಿಯಾ ಒಂದು ಸ್ವಲ್ಪ ಹಿಡಿತಕ್ಕೆ ಬರ್ತದೆ. ಬಟ್ ಸಾಮಾನ್ಯವಾಗಿ ವೈರಲ್ ನಿಮೋನಿಯಾ ಏನಂದರೆ ಬ್ಯಾಕ್ಟೀರಿಯಲ್ ಕೂಡ ಅಂದರೆ ಇದು ಒಂದೇ ಬ್ಯಾಕ್ಟೀರಿಯಲ್ ಆದರೆ ತುಂಬ ಕಾಸಸ್ ಇದೆ, ತುಂಬ ವೈರಸ್ ಇದೆ. ಎಲ್ಲ ವೈರಸ್ಗಳಿಗೆ ವ್ಯಾಕ್ಸಿನ್ ಡೆವಲಪ್ ಆಗಲಿಲ್ಲ. ಸೊ ಹಾಗಾಗಿ ಕಂಪ್ಲೀಟಾಗಿ ತಡೆಗಟ್ಟಲು ನಮಗೆ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಏನು ಒಂದು ಮಾಡ್ಬೋದು ಅಂದರೆ ಇನಿಷಿಯಲ್ ಸ್ಟೇಜಸಲ್ಲೇ ಸ್ಟಾರ್ಟಿಂಗಲ್ಲೇ ಮಗುಗೆ ಜ್ವರ ಬಂದು 1 ಅಥವಾ 2 ದಿನ, 1 ದಿನ ಕಾಯ್ಬೋದು. 2 ದಿನದಲ್ಲಿ ಜ್ವರ ಇದ್ದರೂ ಪರವಾಗಿಲ್ಲ. ಬಟ್ ಉಸಿರಾಟ ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಅವರು ಡಾಕ್ಟರ್ಗೆ ಬಂದು
ತೋರಿಸ್ಕೊಳ್ಬೇಕಾಗ್ತದೆ. ಓಕೆ, ಅಂದರೆ ಮಕ್ಕಳು ಸಾಮಾನ್ಯವಾಗಿ ಹೊರಗಡೆ ಹೋಗಿ ಆಟ ಆಡೋದು ಮತ್ತು ನೀರಲ್ಲಿ ಆಟ ಆಡೋದೆಲ್ಲ ಮಾಡ್ತಾ ಇರ್ತಾರಲ್ಲ, ಆ ಸಂದರ್ಭದಲ್ಲಿ ಏನಾದರೂ ಬ್ಯಾಕ್ಟೀರಿಯಾ ಏನಾದರೂ ಹರಡಿ ಬರೋ ಹೌದು, ಖಂಡಿತ ಬರ್ತದೆ. ಯೂಶ್ವಲಿ ಏನೇನಿದೆ, ಯೂಶ್ವಲಿ ಮನ್ಸೂನಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಬೇಕಾದ್ರೇ ಈ ವೈರಸ್ಸು ಅಂದರೆ ಸ್ವಲ್ಪ ಅವ್ರಿಗೆ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇರಬೇಕಾದ್ರೆ ಕೋಲ್ಡ್ ಟೆಂಪರೇಚರ್ ವೈರಸ್ ಗ್ರೋತ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಕ್ರೌಡಿಂಗ್ ಎಲ್ಲಿ ಇರ್ತದೆ. ಇವಾಗ ಶಾಲಾ ಮಕ್ಕಳಲ್ಲಿ ನೋಡಬೇಕಾದ್ರೆ ಒಂದೊಂದು ಕ್ಲಾಸಲ್ಲಿ 50-60 ಮಕ್ಕಳು ಇರ್ತಾರೆ. ಸೊ ಒಬ್ಬ ಹುಡುಗನಿಗೆ, ಒಂದು ಹುಡುಗಿಗೆ, ಒಂದು ಸ್ಟೂಡೆಂಟ್ಗೆ ಬಂದರೆ ಬೇರೆಯವ್ರಿಗೆ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಏನು ಮಾಡಬೇಕಾಗ್ತದೆ ಅಂದರೆ, ಇವಾಗ ಯಾವ ಮಗುಗೆ ಯೂಶ್ವಲಿ ಜ್ವರ ಇದೆ, ಶೀತ ಇದೆ, ಆ ಮಗುವಿಗೆ ಅವರು ಟೀಚರು ಪೇರೆಂಟ್ಸಿಗೆ ಹೇಳಿ ಆ ಮಕ್ಕಳಿಗೆ ಲೀವ್ ಕೊಡಿಸೋದು ಅತ್ಯಂತ ಇಂಪಾರ್ಟೆಂಟ್. ಯಾಕಂದರೆ ಅವ್ರ ಮಕ್ಕಳಿಗೆ ಅಷ್ಟೇ ಅಲ್ಲ, ಬೇರೆ ಮಕ್ಕಳಿಗೆ ಕೂಡ ಸ್ಪ್ರೆಡ್ ಆಗೋದು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತದೆ. ಸೊ ಹಾಗಾಗಿ ಯಾವುದಾದ್ರೂ ಮಕ್ಕಳು ಜೊತೆ ಒಂದು ಮಗುವಿಗೆ ಜ್ವರ ಏನಾದರೂ ಇದ್ದರೆ ಆ ಮಕ್ಕಳ ಹತ್ರ ಅಷ್ಟು ಆಟ ಆಡೋದು, ಬೇರೆ ಮಕ್ಕಳು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಇವಾಗ ಇಂಡಿಯಾದಿಂದ ಹೊರಗಡೆ ಬೇರೆ ದೇಶಕ್ಕೆಲ್ಲ ಹೋದರೆ ಯೂಶ್ವಲಿ ಮಾಸ್ಕ್ ಹಾಕ್ತಾರೆ. ನಮ್ಮದ್ರಲ್ಲಿ ಇವಾಗ ಕೋವಿಡ್ ಬರಬೇಕಾದ್ರೆ ಮಾಸ್ಕ್ ಸ್ಟಾರ್ಟ್ ಆಯಿತು, ಆಮೇಲೆ ಸ್ಟಾಪ್ ಆಯಿತು, ಇವಾಗ ಯಾರೂ ಹಾಕ್ತಾ ಇಲ್ಲ. ಸೊ ಹಾಗಾಗಿ ಈ ಮಾಸ್ಕ್ ಹಾಕಿದರೆ ತುಂಬ ಎಫೆಕ್ಟಿವ್ ಇದೆ. ಮಾಸ್ಕಲ್ಲಿ ತುಂಬ ವಿಧಗಳು ಬರ್ತದೆ. N95 ಮಾಸ್ಕ್ ಅಂತ ನಾವು ಸ್ಪೆಷಲಿ ಡಾಕ್ಟರ್ಸ್ ಯೂಸ್ ಮಾಡ್ತೇವೆ. ಅದರಿಂದ ತುಂಬ ವೈರಸ್ಸು, ಯಾಕಂದರೆ ಎಂಟ್ರಿ ಆಗೋದು ವೈರಸ್ ಮೂಗಿಂದನೇ ಉಸಿರಾಡಬೇಕಾದ್ರೆ, ಸೊ ಅದನ್ನು ತಡೆಗಟ್ಟಬಹುದು. ಸರ್, ನಿಮೋನಿಯಾದಿಂದ ಆಗುವಂತಹ ಪರಿಣಾಮಗಳೇನು ಸರ್? ನಿಮೋನಿಯಾದಿಂದ ಏನಂದರೆ ಫಸ್ಟಿಗೆ ಅದು ಲಂಗ್ಸಿಗೆ ಇರ್ತದೆ. ಸೊ ಇನಿಷಿಯಲಿ ಟೈಮಲ್ಲಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ, ಮಗುಗೆ ಕರೆಕ್ಟಾಗಿ ಆ್ಯಂಟಿಬಯೋಟಿಕ್ಸ್ ಬೇಕಾ ಬೇಡ ಅಂತ ಡಾಕ್ಟರ್ ಡಿಸೈಡ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ, ಅದು ಇವಾಗ ಏನಿದೆ ಲಂಗ್ಸಲ್ಲಿರುವ ಬ್ಯಾಕ್ಟೀರಿಯಾಸು ಬ್ಲಡ್ಡಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಬ್ಲಡ್ಡಲ್ಲಿ ಹೋಗಿಬಿಟ್ಟು ಎಲ್ಲ ಕಡೆ ಎಲ್ಲ ಅಂಗಾಂಗಗಳಿಗೆ ಹೋಗುವ ಚಾನ್ಸಸ್ ಇರ್ತದೆ. ಇದನ್ನು ನಾವು ಇಂಗ್ಲೀಷಲ್ಲಿ ಸೆಪ್ಸಿಸ್ ಅಂತ ಹೇಳ್ತೇವೆ, ಅಂದರೆ ನಂಜು ಆಗೋದು. ಅಂದರೆ ಇಡೀ ಮೈಗೆ ಎಲ್ಲ ಕಡೆ ಬ್ಲಡ್ಡಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೀತಾ ಹೋಗ್ತದೆ. ಬ್ಲಡ್ ಅಂದರೆ ಅದು ಒಂಥರ ಸೋರ್ಸ್, ರಿಸರ್ವಾಯರ್ ಥರ ಆ್ಯಕ್ಟ್ ಮಾಡ್ತದೆ, ಬ್ಯಾಕ್ಟೀರಿಯಾಗಳಿಗೆ ಗ್ರೋತ್ ಆಗಲಿಕ್ಕೆ ಹೆಲ್ಪ್ ಆಗ್ತದೆ. ಸೊ ಹಾಗಾಗಿ ಆ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಟ್ಟು ಮಗುಗೆ ನಂಜು ಆಗ್ಬೋದು, ಸೆಪ್ಸಿಸ್ ಆಗ್ಬೋದು. ಈ ಥರ ಇರಬೇಕಾದ್ರೆ ಈ ಕಾಯಿಲೆ ತುಂಬ ಜಾಸ್ತಿ ಆದಮೇಲೆ ಇನ್ನೊಂದು ಏನಂದರೆ, ಮಕ್ಕಳು ಊಟ ಮಾಡೋದಿಲ್ಲ, ಮಕ್ಕಳಿಗೆ ತಿಂಡಿ ಕೊಡಲಿಕ್ಕೆ ಆಗೋದಿಲ್ಲ, ಅವರು ನೀರು ಕುಡಿಯೋದಿಲ್ಲ. ಈ ಥರ ಜ್ವರ ಕಂಟಿನ್ಯೂಸ್ ಆಗಿ ಹೈ ಗ್ರೇಡಲ್ಲಿ 103, 104 ಅಂತ ಕಂಟಿನ್ಯೂಸ್ ಹೋಗ್ತಾ ಇರಬೇಕಾದ್ರೆ ಏನಾಗ್ತದೆ ಅಂದರೆ, ಬಾಡಿನ ತುಂಬ ಹೀಟ್ ಲಾಸ್ ಆಗ್ತದೆ. ಹೀಟ್ ಲಾಸ್ ಆಗಿ ನೀರಿನ ಅಂಶ ತುಂಬ ಕಡಿಮೆ ಆಗಿ ಇನ್ನೊಂದು ಕಾಂಪ್ಲಿಕೇಶನ್ ಡಿಹೈಡ್ರೇಷನ್ ಆಗ್ಬೋದು. ಡಿಹೈಡ್ರೇಷನ್ನಿಂದ ಅವರಿಗೆ ಅದರದ್ದೇ ಕಾಯಿಲೆ ಆಗ್ತದೆ. ಸೋಡಿಯಂ ಪೊಟ್ಯಾಷಿಯಂ ಅಂಶಗಳು ಹೆಚ್ಚು ಕಡಿಮೆ ಆಗ್ಬೋದು. ಸೊ ಸೋಡಿಯಂ ಅಂಶ ಕಡಿಮೆ ಆಗೋದು ಸ್ವಲ್ಪ ಡೇಂಜರ್, ಯಾಕಂದರೆ ಮಗುಗಳಿಗೆ ಪಿಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇವಾಗ ನಿಮೋನಿಯಾ ಅಲ್ಲಿರೋ ಮಕ್ಕಳಿಗೆ ಪಿಟ್ಸ್ ಬರಲಿಕ್ಕೆ 2 ಕಾರಣ ಇರ್ತದೆ. ಒಂದು ಸೋಡಿಯಂದ ಅಂಶ ಹೆಚ್ಚು ಕಡಿಮೆ ಆಗ್ಬೋದು. ಇನ್ನೊಂದು ಏನಂದರೆ, ಇದು ನಂಜು ಸ್ಪ್ರೆಡ್ ಆಗಬೇಕಾದ್ರೆ ಬ್ಲಡ್ ಇವಾಗ ಹಾರ್ಟಿಗೆ ಹೋಗ್ತದೆ, ಹಾರ್ಟಿನ ಎಲ್ಲ ಅಂಗಾಂಗಗಳಿಗೆ ಹೋಗ್ತದೆ, ಹಾರ್ಟಿನ ಬ್ರೈನ್ ಕೂಡ ಹೋಗ್ಬೋದು. ಸೊ ಅಲ್ಲಿ ಬ್ಯಾಕ್ಟೀರಿಯಾ ಹೋಗ್ತದೆ. ಅಲ್ಲಿ ಬ್ಯಾಕ್ಟೀರಿಯಾ ಹೋಗಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂದರೆ ಮೆನಿಂಜೈಟಿಸ್ ಅಂತ ಹೇಳ್ತೇವೆ ನಾವು. ಯಾಕಂದರೆ ಮೆದುಳು ಜ್ವರ, ಮೆದುಳು ಸುತ್ತ ಇರುವ ಫ್ಲೂಯಿಡ್ಗೆ ನಾವು CSF ಅಂತ ಹೇಳ್ತೇವೆ. ಅದರದ್ದು ಇನ್ಫೆಕ್ಷನ್ ಆದರೆ ಮೆನಿಂಜೈಟಿಸ್ ಅಂತ ಹೇಳ್ತಾರೆ. ಸೊ ಅದು ಕೂಡ ಆಗ್ಬೋದು. ಮೆನಿಂಜೈಟಿಸ್ ಎಲ್ಲ ಆಗಬೇಕಾದ್ರೆ ಮಕ್ಕಳಿಗೆ ನಿತ್ರಾಣ ಆಗ್ತದೆ, ಆಮೇಲೆ ಅವರು ಸರಿಯಾಗಿ ಮಾತಾಡೋದಿಲ್ಲ, ಅವ್ರದ್ದು ಅದನ್ನು ಏನಂತಾರೆ ಪ್ರಜ್ಞೆ ತಪ್ಪೋದು ಚಾನ್ಸಸ್ ಇರ್ತದೆ, ಆಮೇಲೆ ಅವರಿಗೆ ಪಿಟ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದೆಲ್ಲ ಕೊನೆ ಸ್ಟೇಜು ಟ್ರೀಟ್ ಮಾಡಲಿಲ್ಲ ಅಂದರೆ. ಓಕೆ, ನಿಮೋನಿಯಾದ ಬಗ್ಗೆ ಎಷ್ಟು ಮಾಹಿತಿ ಹೇಳಿದರೆ, ಬ್ರಾಂಕ್ಯಲೈಟಿಸ್ಗೆ ಸಪ್ರೇಟ್ ಆಗಿರೋ ವ್ಯಾಕ್ಸಿನೇಷನ್ ಏನಾದರೂ ಇದೆಯಾ? ಬ್ರಾಂಕ್ಯಲೈಟಿಸ್ಗೆ ವ್ಯಾಕ್ಸಿನ್ ಕಂಡುಹಿಡಲಿಕ್ಕೆ ಕಷ್ಟ, ಯಾಕಂದರೆ ಬ್ರಾಂಕ್ಯಲೈಟಿಸ್ ಮೇಯ್ನ್ಲಿ ಬರೋದು ವೈರಸ್ಸಿಂದ. ಸೊ ನಿಮೋನಿಯಾ ವೈರಸ್ಸಿಂದ ಕೂಡ ಬರುತ್ತದೆ, ಬ್ಯಾಕ್ಟೀರಿಯಾಕ್ಕಿಂತ ಕೂಡ ಬರಲಿಕ್ಕೆ ಚಾನ್ಸಸ್ ಇರ್ತದೆ. ಬಟ್ ಬ್ರಾಂಕ್ಯಲೈಟಿಸ್ ಅನ್ನೋ ಏನಂಥದ್ದು, ಅದು ಮೇಯ್ನ್ಲಿ ವೈರಸ್ಸಿಂದ ಬರುವಂಥದ್ದು. ವೈರಸ್ಸಲ್ಲಿ ತುಂಬ ಟೈಪ್ ಉಂಟು. ಮೇನ್ಲಿ ಅದಕ್ಕೆ RSV ಅಂತ ಹೇಳ್ತೇವೆ ನಾವು ಇಂಗ್ಲೀಷಲ್ಲಿ, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್ ಅಂತ ಹೇಳ್ತೇವೆ. ಮತ್ತು ತುಂಬ ವೈರಸ್ ಉಂಟು, ಎಡಿನೋ ವೈರಸ್ ಉಂಟು, ಕಾಕ್ಸಾಕಿ ವೈರಸ್ ಉಂಟು, ಆಮೇಲೆ ಕೋವಿಡ್ ವೈರಸ್ ಉಂಟು. ಸೊ ಈ ಥರದ್ದು ತುಂಬ ವೈರಸ್ಗಳಿಗೆ ಕಾಸ್ ಮಾಡ್ತದೆ. ಸೊ ಹಾಗಾಗಿ ವೈರಸ್ಗಳಿಗೆ ಇಂಡಿವಿಜುವಲ್ ವ್ಯಾಕ್ಸಿನ್ ಕಂಡುಹಿಡಲಿಕ್ಕೆ ಆಗೋದಿಲ್ಲ. ಸೊ ವ್ಯಾಕ್ಸಿನ್ ಬ್ರಾಂಕ್ಯಲೈಟಿಸಲ್ಲಿ ಕಂಡುಹಿಡಲಿಕ್ಕೆ ಕಷ್ಟ. ಮತ್ತು ಇನ್ನೊಂದು ಏನಂದರೆ, ಬ್ರಾಂಕ್ಯಲೈಟಿಸ್ ಅಂದರೆ ಅದರಷ್ಟಕ್ಕೆ ಬಂದು ಬಿಟ್ಟು ಹುಷಾರಾಗ್ತದೆ ಮಗು. ಸೊ ನಾವೇನು ತುಂಬ ಜಾಸ್ತಿ ಮಾಡಬೇಕಂತ ಇಲ್ಲ. ಯೂಶ್ವಲಿ ಆ ಮಕ್ಕಳಿಗೆ ಆಕ್ಸಿಜನ್ ಸಪೋರ್ಟ್ ಬೇಕಾಗ್ತದೆ.
ಸೊ ಯೂಶ್ವಲಿ ಸೆಲ್ಫ್ ಲಿಮಿಟಿಂಗ್ ಕಂಡೀಷನ್ ಅಂತ ಹೇಳ್ತೇವೆ. ಅಂದರೆ ಅದರಷ್ಟಕ್ಕೆ ಬರ್ತದೆ, ನಾವು ಜಸ್ಟ್ ಸಪೋರ್ಟ್ ಕೊಡಬೇಕು ಡಾಕ್ಟರ್ ಆಗಿಬಿಟ್ಟು, ನಾವು ಏನೂ ಓವರ್ ಟ್ರೀಟ್ ಮಾಡಬಾರ್ದು. ಅದಕ್ಕೆ ನಾವು ಹೇಳೋದು ಆ್ಯಂಟಿಬಯೋಟಿಕ್ಸು ಎಲ್ಲ ಮಕ್ಕಳಿಗೆ ಕೊಟ್ಟರೆ ಯೂಸ್ ಇಲ್ಲ ಅಂತ. ಸೊ ನಮಗೆ ನೋಡಿದರೆ ಅಷ್ಟೇ ನಾವು ಹೇಳಲಿಕ್ಕೆ ಆಗ್ತದೆ. ಯಾಕಂದರೆ ವೈರಲ್ಸ್ ಇನ್ಫೆಕ್ಷನ್ ಬಂದಾಗ ಮಕ್ಕಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಆವಾಗ ಯೂಸ್ ಆಗೋದಿಲ್ಲ. ಸೊ ಹಂಗಂತ ಬ್ರಾಂಕ್ಯುಲೈಟಿಸಿಂದ ನಿಮೋನಿಯಾ ಆಗಬಾರ್ದಂತ ಏನೂ ಇಲ್ಲ. ಸೊ ಬ್ರಾಂಕ್ಯುಲೈಟಿಸ್ ಮೇಲೆ ವೈರಸ್ ಇನ್ಫೆಕ್ಷನ್ ಮೇಲೆ ಕೂಡ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ತದೆ. ಅದನ್ನು ಸೂಪರ್ ಇಂಪೋಸ್ಡ್ ಅಂತ ಕಂಡೀಷನ್ ಅಂತ ಹೇಳ್ತೇವೆ. ಆವಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಆವಾಗ ನಾವು ಆ್ಯಂಟಿಬಯೋಟಿಕ್ಸ್ನ ಸ್ಟಾರ್ಟ್ ಮಾಡಬೇಕಾಗ್ತದೆ. ಓಕೆ ಸರ್, ಅಂದರೆ ಓವರಾಲ್ ಆಗಿ ನೋಡೋದಾದರೆ ಬ್ರಾಂಕ್ಯುಲೈಟಿಸ್ ಹಾಗೂ ನಿಮೋನಿಯಾಕ್ಕಿರುವ ಮೇಜರ್ ಡಿಫರೆನ್ಸ್ ಏನು ಸರ್? ಬ್ರಾಂಕ್ಯುಲೈಟಿಸ್ ಫಸ್ಟ್ ನೀವು ಏಜ್ ಗ್ರೂಪ್ ನೋಡಬೇಕು. ಇವಾಗ 2 ತಿಂಗಳು ಮಗುವಿಂದ 2 ವರ್ಷ ತನಕ ಯೂಶ್ವಲಿ ಮಗು ಬಂದರೆ ಫಸ್ಟಿಗೆ ಬ್ರಾಂಕ್ಯುಲೈಟಿಸ್ ಅಂತಲೇ ಯೋಚನೆ ಮಾಡಬೇಕು. ಹಾಗಂತ ಕೆಲವು ಮಕ್ಕಳಲ್ಲಿ ಬ್ರಾಂಕ್ಯುಲೈಟಿಸ್ ನಿಮೋನಿಯಾ ಎರಡೂ ಇರ್ಬೋದು, ಅಥವಾ ಕೆಲವು ಮಕ್ಕಳಲ್ಲಿ ನಿಮೋನಿಯಾ ಮಾತ್ರ ಇರ್ಬೋದು. ಯೂಶ್ವಲಿ ನಾವು ಬ್ರಾಂಕ್ಯುಲೈಟಿಸ್ ಅಂತ ಪರಿಗಣಿಸ್ತೇವೆ, ಬಟ್ ನಮಗೆ ಕೂಡ ಖಾಲಿ ನೋಡಿ ಬ್ರಾಂಕ್ಯುಲೈಟಿಸ್ ಅಂತಲೇ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಒಂದು ಮೇಜರ್ ಡಿಫ್ರೆನ್ಸ್ ಏನಂದರೆ, ನಿಮೋನಿಯಾ ಮಕ್ಕಳು ನೋಡಬೇಕಾದ್ರೆ ಅವರು ತುಂಬ ಸುಸ್ತು ಕಾಣ್ತಾರೆ, ತುಂಬ ಟಯರ್ಡ್ ಕಾಣ್ತಾರೆ. ಆಮೇಲೆ ತುಂಬ ನಾವೇನು ಹೇಳ್ತೇವೆ ಇಂಗ್ಲೀಷಲ್ಲಿ ಟಾಕ್ಸಿಕ್ ಅಂತ ಹೇಳ್ತಾರೆ, ಟಾಕ್ಸಿಕ್ ಲುಕ್ ಅಂತ ಹೇಳ್ತಾರೆ. ಅದು ನೋಡಿದ ತಕ್ಷಣವೇ ನಮಗೆ ಗೊತ್ತಾಗ್ತದೆ ಮಗುಗೆ ತುಂಬ ಹುಷಾರಿಲ್ಲ ಥರ ಕಾಣ್ತದೆ. ಬ್ರಾಂಕ್ಯುಲೈಟಿಸಲ್ಲಿ ಮಗುವಿಗೆ ಉಸಿರಾಟ ತೊಂದರೆ ಇರ್ತದೆ, ಬಟ್ ನೋಡಲಿಕ್ಕೆ ಅಷ್ಟು ಸಿಕ್ ಅಂತ ಅಂದರೆ ಅಷ್ಟು ಕಾಯಿಲೆ ಉಂಟು ಅಂತ ಗೊತ್ತಾಗೋದಿಲ್ಲ. ಬಟ್ ಇನ್ನೊಂದು ಏನಂದರೆ ಆ್ಯಕ್ಚುಲಿ ನೋಡಿಬಿಟ್ಟು ಹೇಳಲಿಕ್ಕೆ ಕಷ್ಟ. ಈ ಮಗುವಿಗೆ ಬ್ರಾಂಕ್ಯುಲೈಟಿಸ್ ಇರೋದು, ಈ ಮಗುವಿಗೆ ನಿಮೋನಿಯಾನ ಹೇಳಿದ್ದು ನೋಡಲಿಕ್ಕೆ ಕಷ್ಟ. ನಾವು ಬೇರೆ ಬೇರೆ ಟೆಸ್ಟ್ ಮಾಡಬೇಕಾಗ್ತದೆ, ಎಕ್ಸ್ರೇ ಮಾಡಬೇಕು, ಚೆಸ್ಟ್ ಎಕ್ಸ್ರೇ ಮಾಡಬೇಕಾಗ್ತದೆ, ಬ್ಲಡ್ ಇನ್ವೆಸ್ಟಿಗೇಷನ್ಸು ಅಂದರೆ CBC ಅಂದರೆ ಕಂಪ್ಲೀಟ್ ಬ್ಲಡ್ ಕೌಂಟಲ್ಲಿ ನಾವು ಟೋಟಲ್ ಕೌಂಟ್ಸ್ ನೋಡ್ತೇವೆ, ನ್ಯೂಟ್ರೋಫಿಲ್, ಅದರಲ್ಲಿ ಟೈಪ್ಸ್ ಇರ್ತದೆ. ವೈಟ್ ಬ್ಲಡ್ ಸೆಲ್ಸಲ್ಲಿ ವೈಟ್ ಬ್ಲಡ್ ಸೆಲ್ಸ್ ಯೂಶ್ವಲಿ ಬ್ರಾಂಕ್ಯುಲೈಟಿಸಲ್ಲಿ ಅಷ್ಟೇ ಇರ್ತದೆ, ಜಾಸ್ತಿ ವೈರಸ್ಸಿಂದ ಇರೋದರಿಂದ. ನಿಮೋನಿಯಾದಲ್ಲಿ ತುಂಬ ಜಾಸ್ತಿ ಹೋಗಿರ್ತದೆ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಲ್ಲಿ 4,000ದಿಂದ 10,000 ತನಕ ನಾರ್ಮಲ್ ವೈಟ್ ಬ್ಲಡ್ ಸೆಲ್ಸ್ ಕೌಂಟ್ ಇರ್ತದೆ ಪರ್ ಕ್ಯೂಬಿಕ್ mm ಅಲ್ಲಿ, ಆ ಥರ. ಸೊ ಯೂಶ್ವಲಿ 15,000 20,000 ಕೌಂಟ್ಸ್ ಎಲ್ಲ ಹೋದರೆ ಬ್ರಾಂಕ್ಯುಲೈಟಿಸ್ ಇರೋದಿಲ್ಲ, ಯೂಶ್ವಲಿ ನಿಮೋನಿಯಾನೆ ಅಂತಲೇ ನಾವು ಪರಿಗಣಿಸ್ತೇವೆ. ಮತ್ತು ಎಕ್ಸ್ರೇಯಲ್ಲಿ ಅಂದರೆ ನಾವು ಏನಂತೇವೆ, ಬ್ಯಾಕ್ಟೀರಿಯಲ್ ನಿಮೋನಿಯಾ ಇರ್ತದೆ, ವೈರಲ್ ನಿಮೋನಿಯಾ ಇರ್ತದೆ. ವೈರಲ್ ನಿಮೋನಿಯಾ ಅಂದರೆ ಫುಲ್ ಲಂಗ್ಸ್ ಇನ್ವಾಲ್ವ್ ಆಗಿರ್ತದೆ. ಬ್ಯಾಕ್ಟೀರಿಯಲ್ ನಿಮೋನಿಯಾ ಅಂದರೆ ಕಳ್ಳಿ ಒಂದು ಲಂಗ್ಸಲ್ಲಿ ಶ್ವಾಸಕೋಶದಲ್ಲಿ ಲೋಬ್ಸ್ ಆಗಿ ಇರ್ತದೆ. ಇಲ್ಲಿ ಒಂದು ರೈಟ್ ಲೋಬ್ ಅಂದರೆ ರೈಟ್ ಮತ್ತು ಲೆಫ್ಟ್ ಲೋಬಲ್ಲಿ ಮತ್ತೆ ಡಿವೈಡ್ ಆಗಿರ್ತದೆ, ಮೇಲ್ಗಡೆದ್ದು ಕೆಳಗಡೆದು ಪಾರ್ಟ್ ಅಂತ. ಸೊ ಬ್ಯಾಕ್ಟೀರಿಯಲ್ ಆದರೆ ಖಾಲಿ ಕೆಳಗಡೆದ್ದು ಇಲ್ಲ ಮೇಲ್ಗಡೆದು ಅಷ್ಟೇ, ಆ ಥರ ಒಂದೇ ಕಡೆ ಇರ್ತದೆ. ಸೊ ಈ ಥರ ತುಂಬ ಡಿಫ್ರೆನ್ಸ್ ಇರ್ತದೆ. ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಖಾಲಿ ನೋಡಿಬಿಟ್ಟು ಹೇಳಲಿಕ್ಕೆ ಕಷ್ಟ. ನಾವು ಅಡ್ಮಿಟ್ ಮಾಡಲಿಕ್ಕೆ ಕೂಡ ಸಿಕ್ ಪೇಷಂಟ್ಸ್ ಆದರೆ ಅಷ್ಟೇ ನಾವು ಅಡ್ಮಿಟ್ ಮಾಡ್ತೇವೆ. ಅಡ್ಮಿಟ್ ಮಾಡಿ ಅಬ್ಸರ್ವ್ ಮಾಡಿ ಟೆಸ್ಟ್ ಮಾಡಿ ಎಕ್ಸ್ರೇ ಮಾಡಿ ಅದು ಟ್ರೀಟ್ಮೆಂಟ್ ಹೇಗೆ ಸ್ಪಂದಿಸ್ತದೆ ನೋಡಿಬಿಟ್ಟು ಅದನ್ನು ನೋಡಿ ಕೆಲವು ಟೈಮ್ ಆ ಥರ ನಾವು ಡಯಾಗ್ನೋಸಿಸ್ ಮಾಡ್ತೇವೆ. ಓಕೆ ಸರ್, ಸಾಮಾನ್ಯವಾಗಿ ಬರುವಂತಹ ರೋಗಗಳಲ್ಲಿ TB ಕೂಡ ಒಂದಂತ ಅವಾಗಲೇ ಹೇಳಿದ್ರಿ ನೀವು. ಸೊ ಆ TBಯದ್ದು ಲಕ್ಷಣಗಳೇನು ಸರ್ ಮಕ್ಕಳಲ್ಲಿ? TB ಯೂಶ್ವಲಿ ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ಬರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ TB ಬಂದಾಗ ಯೂಶ್ವಲಿ ಇಲ್ಲಿ TBಯಲ್ಲಿ ಅವರು ಈ ಥರ ನಿಮಗೆ ಬರೋದಿಲ್ಲ, ಉಸಿರಾಟ ತೊಂದರೆ, ಉಸಿರಾಟ ಜಾಸ್ತಿ ಇರೋದು, ಸಡನ್ನಾಗಿ ಅವರು ಬರೋದಿಲ್ಲ. ಅವರು ಒಂದು 5-6 ತಿಂಗಳಾದಮೇಲೆ ನಿಮ್ಮ ಹತ್ರ ಬರ್ತಾರೆ. ನಮ್ಮ ಹತ್ರ ಬಂದುಬಿಟ್ಟು ಏನು ಹೇಳ್ತಾರೆ ಅಂದರೆ, ಮಗು ನೋಡಲಿಕ್ಕೆ ಸ್ವಲ್ಪ ವೀಕ್ ಉಂಟು, ಯೂಶ್ವಲಿ ಜ್ವರ ಬರ್ತಾ ಇರ್ತದೆ ಅಂತ ಹೇಳ್ತಾರೆ. ಜ್ವರ ಅಂದರೆ ಇವಾಗ ನಿಮೋನಿಯಾ ಬ್ರಾಂಕ್ಯುಲೈಟಿಸಲ್ಲೆಲ್ಲ ಜ್ವರ ತುಂಬ ಜಾಸ್ತಿ ಇರ್ತದೆ. ಯೂಶ್ವಲಿ TBಯಲ್ಲಿ ಸಂಜೆಯ ಹೊತ್ತು ಅಷ್ಟೇ ಜ್ವರ ಇದ್ದಾಗಿರ್ತದೆ, ಜ್ವರ ಇದ್ದಾಗೆ ಇರ್ತದೆ ಅಂತ ಡೈಲಿ ಹೇಳ್ತಾರೆ. ಡೈಲಿ ಜ್ವರ ಇರ್ತದೆ, ಮಾತ್ರೆ ಕೊಟ್ಟರೆ ಕೂಡ ಕಡಿಮೆ ಆಗೋದಿಲ್ಲ, ಕಡಿಮೆ ಆದಾಗೆ ಆಗ್ತದೆ, ಮತ್ತೆ ನೆಕ್ಸ್ಟ್ ದಿನ ಮತ್ತೆ ಇರ್ತದೆ. ಸೊ ಇದು ಆಗ್ತಾ ಹೋಗ್ತದೆ, 2-3 ತಿಂಗಳು ತನಕ ಅವರು ನೋಡ್ತಾರೆ. ಸೊ ಮತ್ತು ಇನ್ನೊಂದು ಏನಂತಾರೆ, TB ಕಾಯಿಲೆ ಇರುವ ಮಕ್ಕಳಿಗೆ ಇವನ್ ದೊಡ್ಡವರಿಗೆ ಕೂಡ ನಾವು ನೋಡಿದರೆ ವೆಯ್ಟ್ ಲಾಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಯೂಶ್ವಲಿ ಅವ್ರಿಗೆ ವೆಯ್ಟ್ ಲಾಸ್ ಆಗಿರ್ತದೆ. ವೆಯ್ಟ್ ಲಾಸ್ ಅಂದರೆ ಎಷ್ಟು ಇಂಪಾರ್ಟೆಂಟ್ ಅಂದರೆ, ಇವಾಗ 6 ಮಂತ್ಸ್ ಒಳಗಡೆ ಅವ್ರಿಗೆ 10% ವೆಯ್ಟ್ ಲಾಸ್ ಆಗಿರ್ತದೆ. ಸೊ ವೆಯ್ಟ್ ಲಾಸ್ ಆಗಿರ್ತದೆ, ಊಟ ಸರಿಯಾಗಿ ಮಾಡೋದಿಲ್ಲ, ಡೈಲಿ ಸ್ವಲ್ಪ ಲೋ ಗ್ರೇಡ್, ಸ್ವಲ್ಪ ಜ್ವರ ಬರ್ತದೆ, ಈ ಥರ ಅವರು ಸ್ವಲ್ಪ ಡಿಫ್ರೆಂಟ್ ಇರ್ತಾರೆ ಅವರು. ಓಕೆ ಸರ್, TB ಕಾಯಿಲೆ ಬಗ್ಗೆ ನಮಗೆ ಮಾಹಿತಿ ಕೊಟ್ರಿ. ಸೊ TB ಹಾಗೂ ನಿಮೋನಿಯಾ ಹೇಗೆ ವಿಭಿನ್ನವಾಗಿರುತ್ತೆ ಸರ್? ಅದೇ ನಿಮೋನಿಯಾ ಅಂದರೆ ಏನಂದರೆ ಅದು ಎಕ್ಯೂಟ್ ಕಂಡೀಷನ್. ಎಕ್ಯೂಟ್ ಅಂದರೆ ಸ್ವಲ್ಪ ಸಡನ್ನಾಗಿ ಬರುವಂಥದ್ದು, ಅಂದರೆ 1-2-3 ದಿನಗಳಲ್ಲಿ ಡೆವಲಪ್ ಆಗುವಂಥದ್ದು. ಸೊ ಹಾಗಾಗಿ ಅದು ಯೂಶ್ವಲಿ ತಾಯಂದಿರೋ ಗಮನಕ್ಕೆ ಬರ್ತದೆ. ಸೊ ಹಾಗಾಗಿ ಉಸಿರಾಟ ತೊಂದರೆ ಜಾಸ್ತಿ ಇರ್ತದೆ, ಉಸಿರಾಟ ತುಂಬ ಜಾಸ್ತಿ ಇರ್ತದೆ.
ಸೊ ಮತ್ತು ಅವ್ರಿಗೆ ಊಟ ಮಾಡಲಿಕ್ಕೆ ಆಗೋದಿಲ್ಲ, ನೋಡಿದರೆ ಗೊತ್ತಾಗ್ತದೆ ಮಗುವಲ್ಲಿ ಏನೋ ತೊಂದರೆ ಉಂಟು ಅಂತ. ಇಲ್ಲ ಮತ್ತು ಸೌಂಡ್ಸ್ ಬರ್ಬೋದು ಉಸಿರಾಡಬೇಕಾದ್ರೆ. ಮತ್ತು ನಿಮೋನಿಯಾದಲ್ಲಿ ಇನ್ನೊಂದು ನಾನು ಏನು ಹೇಳಿ ಅಂದರೆ ವೀಸಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ವೀಸಿಂಗ್ ಅಂದರೆ ನಾನು ಹೇಳೋದಂದರೆ ಉಸಿರಾಡಬೇಕಾದ್ರೆ ಈ ಥರ ಸೌಂಡ್ ಬರ್ತದೆ ಸಣ್ಣ ಮಕ್ಕಳಲ್ಲಿ ನೀವು ನೋಡಿದರೆ. ಆ ಥರ ಸೌಂಡ್ ಬಂತು ಅಂತ ಹೇಳಿದರೆ ಅದು ಏನು, ಅದರಲ್ಲಿ ಏನು ತೊಂದರೆ ಅಂದರೆ ಈ ಶ್ವಾಸನಾಳಗಳು ಇರ್ತದಲ್ಲ, ಅದು ಯೂಶ್ವಲಿ ಉಸಿರಾಡಬೇಕಾದ್ರೆ ಲಾರ್ಜ್ ಆಗ್ತದೆ, ಸಣ್ಣದಾಗ್ತದೆ. ಸೊ ಅದು ತುಂಬ ಕಂಪ್ರೆಸ್ ಆದರೆ ನಿಮೋನಿಯಾಗಳೆಲ್ಲ ಕಾಯಿಲೆಗಳೆಲ್ಲ ಆ ಥರ ಆಗ್ತದೆ. ಸೊ ಆವಾಗ ಗಾಳಿ ಹೋಗಬೇಕಾದ್ರೆ ಆ ಥರ ಸೌಂಡ್ ಬರ್ತದೆ. ಸೊ ಇದು ವೀಸಿಂಗ್ ಅಂತ ಇದ್ದರೆ ಅವ್ರಿಗೆ ಯೂಶ್ವಲಿ ಅದು ಶ್ವಾಸನಾಳಗಳನ್ನು ನಾವು ಡೈಲೇಟ್ ಮಾಡಲಿಕ್ಕೆ, ಜಾಸ್ತಿ ಗಾಳಿ ಹೋಗಲಿಕ್ಕೆ ಲಂಗ್ಸಿಗೆ ನಾವು ನೆಬುಲೈಸರ್ ಅಂತ ಹೇಳ್ತೇವೆ, ನೆಬುಲೈಸೇಷನ್ ಅಂತ ಏನು ಹೇಳ್ತೇವೆ, ಆವಿ ಕೊಡೋದು ಅಂತ ಹೇಳ್ತೇವೆ. ಸೊ ಅದು ಕೊಟ್ಟರೆ ಆವಾಗ ಸಡನ್ ಇಂಪ್ರೂವ್ ಆಗ್ತದೆ. ಅದಕ್ಕೋಸ್ಕರ ನೀವು ಆದಷ್ಟು ಬೇಗ ಕರ್ಕೊಂಡು ಬಂದರೆ ಅದು ಆದಷ್ಟು ಬೇಗ ಅದು ಓಪನ್ ಮಾಡಿ ಗಾಳಿ ನೀವು ಸರಿಯಾಗಿ ಕೊಟ್ಟು ಟ್ರೀಟ್ಮೆಂಟ್ ಮಾಡಲಿಕ್ಕಾಗ್ತದೆ. ಲೇಟಾಗಿ ಕರ್ಕೊಂಡು ಬಂದರೆ ಅದು ಲೇಟಾಗಿ ರೆಸ್ಪಾಂಡ್ ಮಾಡ್ತದೆ. ಸೊ ಆ ಥರ ಉಂಟು. ಬಟ್ TB ಕಾಯಿಲೆ ಈ ಥರ ಎಲ್ಲ ನಿಮಗೆ ಬರೋದಿಲ್ಲ. ವೀಸಿಂಗ್ ಅನ್ನೋದು ಏನಿದೆ ಅದು ಇರೋದಿಲ್ಲ, ಉಸಿರಾಟ ಜಾಸ್ತಿ ಇರೋದಿಲ್ಲ. ಅವ್ರಿಗೆ ಖಾಲಿ ಸಿಮ್ಟಮ್ಸ್ ಏನಂದರೆ ಜ್ವರ ಅಷ್ಟೇ ಇರ್ತದೆ, ಮತ್ತು ವೆಯ್ಟ್ ಲಾಸ್ ಆಗ್ತಾ ಹೋಗ್ತಾರೆ, ಊಟ ಕಡಿಮೆ ಮಾಡೋದಾಗ್ತದೆ, ಒಂಥರ ನಿತ್ರಾಣ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ ಅವ್ರಿಗೆ ಸುಸ್ತಾಗೋದು, ಒಂಥರ ನಿತ್ರಾಣ ಆದಾಗ ಆಗ್ತದೆ, ಆ ಥರ ಇರ್ತದೆ, ಜಾಸ್ತಿ ಇರ್ತದೆ ಅವರಿಗೆ. ಓಕೆ ಸರ್, ಅಂದರೆ ಬ್ರಾಂಕ್ಯೋಲೈಟಿಸದ್ದು ಟ್ರೀಟ್ಮೆಂಟ್ಸ್ ಎಲ್ಲ ಯಾವ ರೀತಿ ಇರುತ್ತೆ? ಸೊ ಬ್ರಾಂಕ್ಯೋಲೈಟಿಸ್ ಮೇಯ್ನ್ ಟ್ರೀಟ್ಮೆಂಟ್ ಏನಂದರೆ ನಾವು ಇಲ್ಲಿ ಏನು ಮೇನ್ ತಿಳ್ಕೊಳ್ಬೇಕಂದ್ರೆ, ಇವಾಗ ಯೂಶ್ವಲಿ ತಾಯಂದಿರು ಏನು ಮಾಡ್ತಾರೆ, ಮಕ್ಕಳಿಗೆ ಕೆಮ್ಮು ಶೀತ ಬಂದಾಗ ಕೆಲವು ಟೈಮು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇರಬೇಕಾದ್ರೆ ಡಾಕ್ಟ್ರು ಒಂದು ಆ್ಯಂಟಿಬಯೋಟಿಕ್ ಕೊಟ್ಟಿರ್ತಾರೆ ಅವರಿಗೆ, ಅವ್ರ ಪ್ರಿಸ್ಕ್ರಿಪ್ಷನ್ ಇರ್ತದೆ. ಅವರು ಅದನ್ನೇ ಮದ್ದು ಯಾವುದು ಜ್ವರ ಬಂದರೂ ಯಾವುದು ಕಾಯಿಲೆ ಬಂದರೂ ಸೇಮ್ ಆ್ಯಂಟಿಬಯೋಟಿಕ್ಸ್ ಕೊಡ್ತಾರೆ. ಅದು ಮಾಡೋದು ತಪ್ಪು. ಯಾಕಂದರೆ ಬೇರೆ ಬೇರೆ ಕಾಯಿಲೆಗಳಿರ್ತದೆ. ಇವಾಗ ಬ್ರಾಂಕ್ಯೋಲೈಟಿಸಲ್ಲಿ ಮತ್ತೆ ನಾವು ಡಿವೈಡ್ ಮಾಡ್ತೇವೆ, ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ. ಮೈಲ್ಡ್ ಅಂದರೆ ಉಸಿರಾಟ ಸ್ವಲ್ಪ ಜಾಸ್ತಿ ಇರ್ತದೆ, ಬಟ್ ಬೇರೆ ಎಲ್ಲ ತೊಂದರೆ ಏನೂ ಇರೋದಿಲ್ಲ. ಇವಾಗ ನಾನು ಅವಾಗ ಕಾಂಪ್ಲಿಕೇಶನ್ ಹೇಳಿದಲ್ಲ, ಡಿಹೈಡ್ರೇಷನ್ ಇರೋದಿಲ್ಲ, ಅವರಿಗೆ ನಂಜು ಆಗೋದಿಲ್ಲ, ಅವರು ಸ್ವಲ್ಪ ನೋಡಲಿಕ್ಕೆ ಹೆಲ್ದಿ ಕಾಣ್ತಾರೆ. ಸೊ ಆ ಥರ ಮಕ್ಕಳಲ್ಲಿ ಕೂಡ ನಾವು ಆ್ಯಂಟಿಬಯೋಟಿಕ್ಸ್ ಮತ್ತು ಅಡ್ಮಿಷನ್ ಬೇಕಾಗಿರೋದಿಲ್ಲ. ಮಾಡ್ರೇಟ್ ಮತ್ತು ಸಿವಿಯರ್ ಕಂಡೀಷನ್ ಇರಬೇಕಾದ್ರೆ ಮಕ್ಕಳಿಗೆ ಯೂಶ್ವಲಿ ಅಡ್ಮಿಟ್ ಮಾಡಬೇಕಾಗ್ತದೆ. ಒಂದು ಏನಂದರೆ ರೆಸ್ಪಿರೇಟರಿ ರೇಟ್ ಅನ್ನೋದು ಇನ್ನೋದಲ್ಲ, ಅದು ಇಂಪಾರ್ಟೆಂಟು. ಯೂಶ್ವಲಿ 2 ತಿಂಗಳಕ್ಕಿಂತ ಕಡಿಮೆ ಮಗುವಲ್ಲಿ 60 ತನಕ ರೆಸ್ಪಿರೇಟರಿ ರೇಟ್ ಇದ್ದರೆ, 1 ನಿಮಿಷದಲ್ಲಿ 60 ಸರ್ತಿ ಉಸಿರಾಡಿದರೆ ಅದು ನಾರ್ಮಲ್ ಅಂತ ಹೇಳ್ತೇವೆ. 60ಕ್ಕಿಂತ ಜಾಸ್ತಿ ಇದ್ದರೆ ಅದು ಅಲಾರ್ಮಿಂಗು, ಅಂದರೆ ಆವಾಗ ಡಾಕ್ಟ್ರಿಗೆ ಬಂದು ಆವಾಗ ಅಡ್ಮಿಷನ್ ಬೇಕಾಗ್ತದೆ. ಮತ್ತು ಇನ್ನೊಂದು 2 ತಿಂಗಳಿಂದ 1-2 ವರ್ಷ ತನಕ 50 ರೆಸ್ಪಿರೇಟರಿ ರೇಟ್ ಇದ್ದರೆ ನಾರ್ಮಲ್, ಅದಕ್ಕಿಂತ ಜಾಸ್ತಿ ಇದ್ದರೆ ಅಬ್ನಾರ್ಮಲ್. ಹಾಗೆ 60, 50, 40 ಅಂತ. ಆಮೇಲೆ 2 ವರ್ಷದಿಂದ 5 ವರ್ಷದ ಮಕ್ಕಳಿಗೆ 40ಕ್ಕಿಂತ ಕಡಿಮೆ ಇದ್ದರೆ ಅದು ನಾರ್ಮಲ್. 40ಕ್ಕಿಂತ ಜಾಸ್ತಿ ಆ ಏಜ್ ಗ್ರೂಪಲ್ಲಿ ಇದ್ದರೆ ಅವ್ರಿಗೆ ಉಸಿರಾಟ ಜಾಸ್ತಿ ಇದೆ ಅಂತ ಅರ್ಥ. ಖಾಲಿ ಉಸಿರಾಟ ತೊಂದರೆ ಸ್ವಲ್ಪ ಜಾಸ್ತಿ ಇದ್ದರೆ ಆವಿ ಕೊಟ್ಟು OPDಯಲ್ಲಿ ನಾವು ನೋಡಿ ಸರಿ ಮಾಡಲಿಕ್ಕೆ ಆಗ್ತದೆ. ಬಟ್ ಅದ್ರ ಜೊತೆ ತುಂಬ ಜ್ವರ ಉಂಟು, ನೋಡಲಿಕ್ಕೆ ತುಂಬ ಸುಸ್ತಾಗಿ ಕಾಣ್ತದೆ, ಡಿಹೈಡ್ರೇಷನ್ ಇರ್ತದೆ, ಆವಾಗೆಲ್ಲ ಮಕ್ಕಳಿಗೆ ನಾವು ಅಡ್ಮಿಟ್ ಮಾಡಬೇಕಾಗ್ತದೆ. ಅಡ್ಮಿಟ್ ಮಾಡಿ ನಾವು ಫ್ಲೂಯಿಡ್ಸ್ ಕೊಡಬೇಕಾಗ್ತದೆ. ಯಾಕಂದರೆ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ನೀರಿನ ಅಂಶ ಮೇಯ್ನಾಗಿ ಮೇಂಟೈನ್ ಮಾಡಬೇಕಾಗ್ತದೆ. ಇವಾಗ ಈ ಬ್ರಾಂಕ್ಯುಲೈಟಿಸಲ್ಲಿ ಮೇಯ್ನ್ ಟ್ರೀಟ್ಮೆಂಟ್ ಅಂದರೆ ಆಕ್ಸಿಜನ್. ಇಲ್ಲಿ ಆ್ಯಂಟಿಬಯೋಟಿಕ್ ಕೊಡೋ, ಅನ್ಲೆಸ್ ಬ್ರಾಂಕ್ಯುಲೈಟಿಸ್ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದರೆ ಸೋಂಕು ಆಗುವ ತನಕ ಆ್ಯಂಟಿಬಯೋಟಿಕ್ಸ್ ಕೊಟ್ಟರೆ ಯೂಸ್ ಇಲ್ಲ. ನೀವು ಖಾಲಿ ಅಡ್ಮಿಟ್ ಮಾಡಿ ನಾವು ಆಕ್ಸಿಜನ್ ಕೊಟ್ಟರೆ ಮೇಯ್ನ್ಲಿ ಏನು ನೋಡಬೇಕಂದ್ರೆ ಸ್ಯಾಚುರೇಷನ್ ಅಂತ ನಾವು ಏನು ಹೇಳ್ತೇವೆ ಇಂಗ್ಲೀಷಲ್ಲಿ, ಅದು ಪಲ್ಸ್ ಆಕ್ಸಿಮೀಟರ್ ಅಂತ ಹೇಳ್ತಾರಲ್ಲ, ಅದು ನಾವು ನೋಡಿ ಪ್ರೋಬ್ ಹಾಕಿ ನೋಡ್ತೇವೆ. ಅದು 90ಕ್ಕಿಂತ ಕಡಿಮೆ ಇದ್ದರೆ, ಯೂಶ್ವಲಿ 92 ಕಟ್ ಆಫ್ ಇರ್ತದೆ. ನಾರ್ಮಲ್ ಆಗಿ ಏನೂ ಸಪೋರ್ಟ್ ಇಲ್ಲದೆ ನಾರ್ಮಲಾಗಿ ಉಸಿರಾಡಬೇಕಾದ್ರೆ ಮಗುವಲ್ಲಿ ಅದು 90ಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಮಗುವಿಗೆ ಬ್ಲಡ್ಡಲ್ಲಿ ಆಕ್ಸಿಜನ್ ಅಂಶ ಕಡಿಮೆ ಉಂಟು ಅಂತ. ಸೊ ಹಾಗಾಗಿ ಅಂಥ ಮಕ್ಕಳಲ್ಲಿ ನಾವು ಅಡ್ಮಿಟ್ ಮಾಡಬೇಕಾಗ್ತದೆ. ಸೊ ಇದ್ರ ಜೊತೆ ಈ ಥರ ಇರೋ ಮಕ್ಕಳಲ್ಲಿ ಡೆಫಿನೆಟ್ಲಿ ಉಸಿರಾಟ ಜಾಸ್ತಿ ಇರ್ತದೆ. ಅದ್ರ ಜೊತೆ ಅವ್ರಿಗೆ ನರಳ್ತಾರೆ, ಗ್ರಂಟಿಂಗ್ ಅಂತ ಹೇಳ್ತಾರೆ ನಾವು ಇಂಗ್ಲೀಷಲ್ಲಿ. ಕನ್ನಡದಲ್ಲಿ ನರಳೋದು, ಉಸಿರಾಡಬೇಕಾದ್ರೆ ಸೌಂಡ್ ಮಾಡೋದು. ಮತ್ತು ಮೂಗಲ್ಲಿ ನೋಡಬೇಕಾದ್ರೆ ಅವ್ರಿಗೆ ಫ್ಲೇರಿಂಗ್ ಅಂತ ಹೇಳ್ತಾರೆ. ಯಾಕಂದರೆ ಮೂಗಿ ಹೀಗೆ ದೊಡ್ಡದಾಗ್ತದೆ ಉಸಿರಾಡಬೇಕು, ಯಾಕಂದರೆ ಅವ್ರು ಕಷ್ಟದಲ್ಲಿ ಉಸಿರಾಡ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಗುಂಡಿ ಬೀಳ್ತದೆ. ಇದು ಎರಡಕ್ಕೂ ಕಾಮನ್, ಬ್ರಾಂಕ್ಯುಲೈಟಿಸ್ ಮತ್ತು ನಿಮೋನಿಯಾ, ಸಿವಿಯರ್ ನಿಮೋನಿಯಾ ಆದಾಗ ಎರಡರಲ್ಲೂ ಕಾಮನ್ ಸಿಮ್ಟಮ್ಸ್ ಅದು. ಸೊ ಈ ಥರ ಇರಬೇಕಾದ್ರೆ ಇಮಿಡಿಯೇಟ್ ಆಗಿ ಮಗುಗೆ ಅಡ್ಮಿಷನ್ ಮಾಡಿ ನಾವು ಟ್ರೀಟ್ ಮಾಡ್ತೇವೆ. ಅದೇ ಬ್ರಾಂಕ್ಯುಲೈಟಿಸಲ್ಲಿ ಮೇನ್ಲಿ ಆಕ್ಸಿಜನ್ ಕೊಟ್ಟರೆ ಫ್ಲೂಯಿಡ್ ಮೇಂಟೈನ್ ಮಾಡಿದರೆ ಅದಷ್ಟಕ್ಕೆ ಒಂದು ದಿನ ಅಬ್ಸರ್ವ್ ಮಾಡಿದರೆ ಬೇಗ ಹುಷಾರಾಗ್ತದೆ ಮಕ್ಕಳಲ್ಲಿ. ಅನ್ಲೆಸ್ ಅದರ ಮೇಲೆ ನಿಮೋನಿಯಾ ಆದರೆ ಅದರ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ಹಾಗೆ. ಓಕೆ ಸರ್, ಅಂದರೆ ಆ್ಯಂಟಿಬಯೋಟಿಕ್ ಬಗ್ಗೆ ನೀವು ಹೇಳಿದ್ರಿ, ಡಾಕ್ಟ್ರಿದ್ದು ಸಲಹೆ ಇಲ್ಲದೆ ಆ್ಯಂಟಿಬಯೋಟಿಕ್ ಮಕ್ಕಳಿಗೆ ಕೊಡಬಾರ್ದು. ಹೌದು.
ಸೊ ಯಾಕಂದರೆ ಇದೇ ನಾನು ಆವಾಗ ಹೇಳಿದಾಗೆ ಕೆಲವು ತಾಯಂದಿರು ಯಾವುದಾದ್ರೂ ಒಂದು ಇನ್ಫೆಕ್ಷನ್ಗೆ, ಸಪೋಸ್ ಇವಾಗ ಟಾನ್ಸಿಲೈಟಿಸ್ ಆದರೆ ಕೆಲವು ಟೈಮ್ ನಾವು ತುಂಬ ಟಾನ್ಸಿಲೈಟಿಸ್ ಆದರೆ ಅದರಲ್ಲಿ ರಶಿ ಎಲ್ಲ ಇದ್ದರೆ ಆವಾಗ ನಾವು ಕೊಡ್ತೇವೆ ಆ್ಯಂಟಿಬಯೋಟಿಕ್ಸ್. ಇವಾಗ ತಾಯಂದಿರು ಏನು ಮಾಡ್ತಾರೆ, ಅದು ಮಗು ಆಲ್ರೆಡಿ ಉಂಟಲ್ಲ, ಡಾಕ್ಟರ್ ಹತ್ರ ಯಾಕೆ ಹೋಗಬೇಕು ಅಂತ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಮಾಡೋದು ತಪ್ಪು. ಯಾಕಂದರೆ ಬ್ರಾಂಕ್ಯುಲೈಟಿಸ್ಗೆ ಆ್ಯಂಟಿಬಯೋಟಿಕ್ಸ್ ಕೊಡೋದ್ರಿಂದ ಯೂಸ್ ಇಲ್ಲ. ಸೊ ಹಾಗಾಗಿ ನಿಮೋನಿಯಾ ಕೂಡ ಯಾವ ನಿಮೋನಿಯಾ ಬಂದಿದೆ ಅಂತ ನಾವು ನೋಡಬೇಕಾಗ್ತದೆ. ಅದಕ್ಕೆ ಯಾಕಂದರೆ ಬೇರೆ ಬೇರೆ ನಿಮೋನಿಯಾ ಆದರೆ ನಾವು ಬ್ಲಡ್ ಇದು ಸ್ಯಾಂಪಲ್ ತೆಗೆದು ಅದನ್ನು ಲ್ಯಾಬಿಗೆ ಕಳಿಸಿ ಅದರಲ್ಲಿ ಯಾವುದು ಬ್ಯಾಕ್ಟೀರಿಯಾ ಯಾವುದು ಮೈಕ್ರೋ ಆರ್ಗ್ಯಾನಿಸಮ್ ಗ್ರೋತ್ ಆಗಿದೆ ನೋಡಿ ಅದರ ಮೇಲೆ ಕೂಡ ನಾವು ಚೇಂಜಸ್ ಮಾಡ್ತೇವೆ ಆ್ಯಂಟಿಬಯೋಟಿಕ್ಸು. ಸೊ ಹಾಗಾಗಿ ಆ ಥರ ನೀವು ಕೊಡೋದ್ರಿಂದ ಮಗುಗೆ ಇಂಪ್ರೂವ್ಮೆಂಟ್ ಕೂಡ ಆಗೋದಿಲ್ಲ. ಹಾಗಾಗಿ ಬ್ಯಾಕ್ಟೀರಿಯಾ ಏನಿರ್ತದೆ ಅದು ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಅಂತ ಹೇಳ್ತಾರೆ. ಸೊ ಟ್ರೀಟ್ಮೆಂಟ್ಗೆ ಕೂಡ ಸ್ಪಂದಿಸೋದಿಲ್ಲ. ಹಾಗಾಗಿ ಡಾಕ್ಟರ್ ಸಲಹೆ ಇಲ್ಲದೆ ಕೊಟ್ಟರೆ ಕಮ್ಯುನಿಟಿಗೆ ಒಳ್ಳೆಯದು ಅಲ್ಲ. ಓಕೆ ಸರ್, ಅಂದರೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸಿ ಅಂದರೆ ಏನು ಸರ್? ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅಂದರೆ ಇದೆ. ಇವಾಗ ಎಲ್ಲ ಕಾಯಿಲೆಗಳಿಗೆ ಎಲ್ಲದಕ್ಕೆ ಆ್ಯಂಟಿಬಯೋಟಿಕ್ಸ್ ಕೊಡ್ತಾ ಹೋದರೆ ಇನಿಷಿಯಲಿ ಬ್ಯಾಕ್ಟೀರಿಯಾ ಏನಿರ್ತದೆ, ಬ್ಯಾಕ್ಟೀರಿಯಾ ಕೂಡ ಜೀವಿಗಳಿಗೆ ಅದರಷ್ಟೇ ಬುದ್ಧಿ ಇದೆ. ಅದು ಏನಾಗ್ತದೆ, ಇನಿಷಿಯಲ್ ಈ ಮದ್ದು ಕೊಟ್ಟರೆ ಅದಕ್ಕೆ ಈ ಮದ್ದು ಕೊಡಬೇಕಾದ್ರೆ ಬ್ಯಾಕ್ಟೀರಿಯಾಗಳು ಸತ್ತು ಹೋಗ್ತದೆ. ಬಟ್ ಮುಂದೆ ಅವರಲ್ಲಿ ಮ್ಯೂಟೇಷನ್ ಆಗಿಬಿಟ್ಟು ಅವರು ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಕಂಟಿನ್ಯೂಸ್ ಸೇಮ್ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾದ್ರೆ ಬ್ಯಾಕ್ಟೀರಿಯಾಗೆ ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಬಾಡಿಯಲ್ಲಿ ಬ್ಯಾಕ್ಟೀರಿಯಾ ಹೋರಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಬ್ಯಾಕ್ಟೀರಿಯಾ ಏನಾಗ್ತದೆ, ಏನು ಮದ್ದು ಕೊಟ್ಟಿದ್ದೇವೆ ಅದರ ಎಗೇನ್ಸ್ಟ್ ಎಫೆಕ್ಟಿವ್ ಇರೋದಿಲ್ಲ. ಸೊ ಇದು ಆಗ್ತಾ ಇದಕ್ಕೆ ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸ್, ಆ್ಯಂಟಿಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ. ಯಾಕಂದರೆ ಇವತ್ತು ನೋಡಬೇಕಾದ್ರೆ ತುಂಬ ಮದ್ದುಗಳು, ಮುಂಚೆ ನಾವು ಪೆನ್ಸಿಲಿನ್ ಗ್ರೂಪ್ ಅಂತ ನಾವು ಸ್ಟಾರ್ಟ್ ಮಾಡಿದ್ದು, ಫಸ್ಟ್ ಆ್ಯಂಟಿಬಯೋಟಿಕ್ ಸ್ಟಾರ್ಟ್ ಮಾಡಿದ್ದು, ಅದು ಬೇಸಿಕ್ ಗ್ರೂಪ್ಸ್ ಏನಿದೆ ಅದು ಯಾವುದು ಇವತ್ತು ಕೊಟ್ಟರೆ ಯೂಸ್ ಇಲ್ಲ. ಯಾಕಂದರೆ ಅದು ಆಲ್ರೆಡಿ ರೆಸಿಸ್ಟೆನ್ಸ್ ಬಂದಿದೆ. ಸೊ ಇವತ್ತೆಲ್ಲ ನಾವು ಯೂಸ್ ಮಾಡೋ ಬ್ಯಾಕ್ಟೀರಿಯಾಸ್ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕಾಂಬಿನೇಷನ್ನು 1-2 ಕ್ಲಾಸ್ ಇದೆ ಆ್ಯಂಟಿಬಯೋಟಿಕ್ ಇಟ್ಕೊಂಡು ಮಾಡಿಫೈ ಮಾಡಿ ನಾವು ಕೊಡ್ತಾ ಇದ್ದೇವೆ. ಇದೇ ಥರ ಕೊಡ್ತಾ ಹೋದರೆ ನೆಕ್ಸ್ಟ್ 10-20 ವರ್ಷದಲ್ಲಿ ಡಾಕ್ಟ್ರಿಗೆ ಯಾವುದೇ ಆ್ಯಂಟಿಬಯೋಟಿಕ್ಸ್ ಇರೋದಿಲ್ಲ ಕೊಡಲಿಕ್ಕೆ. ಸೊ ಆವಾಗ ನಾವು ಏನು ನಮ್ಮ ಕೈ ಕಟ್ಟಿದಾಗೆ ಆಗ್ತದೆ. ಸೊ ಹಾಗಾಗಿ ಆ್ಯಂಟಿಬಯೋಟಿಕ್ಸ್ ಕೊಡೋಕ್ಕಿಂತ ಮುಂಚೆ ನಮ್ಮ ಥರ ಬಂದು ನೀವು ಸಲಹೆ ತಗೊಂಡ್ರೆ ಒಳ್ಳೆಯದು ಅಂತ ನಾನು ಹೇಳೋದು. ಓಕೆ ಸರ್, ಅಂದರೆ ನೆಕ್ಸ್ಟ್ ಕ್ವಶನ್, ರೆಸ್ಪಿರೇಟರಿ ಸಂಬಂಧಿ ಕಾಯಿಲೆ ಇರುವಾಗ ತಾಯಂದಿರು ಎದೆ ಹಾಲನ್ನು ಕುಡಿಸಬಾರ್ದಾ? ಅದೇ ಹೌದು. ಯಾಕಂದರೆ ಇವಾಗ ನಾನು ಹೇಳಿದಾಗೆ 60, 50, 40 ಅಂತ ನಾನು ನಿಮಗೆ ಹೇಳಿದೆ. 60 ಉಸಿರಾಟ, 2 ತಿಂಗಳಿಗಿಂತ ಕಡಿಮೆ ಮಗು, 2 ತಿಂಗಳಿಗಿಂತ ಜಾಸ್ತಿ 50 ರೆಸ್ಪಿರೇಟರಿ ರೇಟ್ ಇದ್ದರೆ, ಈ ಥರ ತುಂಬ ಜಾಸ್ತಿ ಉಸಿರಾಟ ಇರಬೇಕಾದ್ರೆ ಮಗುಗೆ ನೀವು ಹಾಲು ಕೊಡಬೇಕಾದ್ರೆ ಯೂಶ್ವಲಿ 1 ವರ್ಷಕ್ಕಿಂತ ಅಷ್ಟೇ ಕಡಿಮೆ ಅಲ್ಲ ಕೊಡೋದು. ಹಾಲು ಕೊಡಬೇಕಾದ್ರೆ ಏನಾಗ್ತದೆ ಅಂದರೆ ಆ ಥರ ಅವರು ಉಸಿರಾಡಬೇಕಾದ್ರೆ ಹಾಲು ಲಂಗ್ಸಿಗೆ ಹೋಗಲಿಕ್ಕೆ ಚಾನ್ಸಸ್ ಇರ್ತದೆ. ಸೊ ಲಂಗ್ಸಿಗೆ ಹೋಗಿ ಅದರದ್ದು ಸಪರೇಟ್ ಕಾಯಿಲೆ ಆಗ್ತದೆ. ಅದಕ್ಕೆ ನಾವು ಆಸ್ಪಿರೇಷನ್ ಅಂತ ಹೇಳ್ತೇವೆ ಇಂಗ್ಲೀಷಲ್ಲಿ. ಅದರಿಂದ ಮತ್ತೆ ಹಾಲು ಕೂಡ ಅದರಲ್ಲಿ ಅಲ್ಲಿ ಲಂಗ್ಸಲ್ಲಿ ಹೋಗಿಬಿಟ್ಟು ಅಲ್ಲಿ ಮತ್ತೆ ಇನ್ಫೆಕ್ಷನ್ ಆಗ್ತದೆ, ಕಾಂಪ್ಲಿಕೇಶನ್ ಆಗ್ತದೆ ಮಗುಗೆ ಇನ್ನೂ ರಿಕವರಿ ಆಗೋಕ್ಕಿಂತ ಏನಾಗ್ತದೆ ಅಂದರೆ ಇನ್ನೂ ಇದಾಗ್ತದೆ, ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ. ಮಕ್ಕಳು ಖಾಲಿ ಆಕ್ಸಿಜನ್ ಸಪೋರ್ಟಲ್ಲಿ ಇಂಪ್ರೂವ್ ಆಗದೇ ಇರ್ಬೋದು. ನಿಮೋನಿಯಾ ತೀವ್ರತೆ ಜಾಸ್ತಿಯಾಗಿ ಮಕ್ಕಳಿಗೆ ವೆಂಟಿಲೇಟರ್ ಮೇಲೆ ಹಾಕಬೇಕಾಗಿ ಬರ್ತದೆ. ಇದೆಲ್ಲ ನಾವು ಸಾಮಾನ್ಯವಾಗಿ ನೋಡುವಂಥದ್ದೇ ಕಾಯಿಲೆಗಳು. ಸೊ ಹಾಗಾಗಿ ಯಾವುದೇ ತಾಯಂದಿರು ಮಗುಗೆ ಉಸಿರಾಟ ಜಾಸ್ತಿ ಉಂಟು ಅಂತ ಅನಿಸಿದರೆ ಫಸ್ಟಿಗೆ ಅವ್ರು ಹಾಲು ಕೊಡೋದು ನಿಲ್ಲಿಸಬೇಕು ಸಣ್ಣ ಮಕ್ಕಳಲ್ಲಿ. ಸೊ ಹಾಗಾಗಿ ಯಾಕಂದರೆ ಲಂಗ್ಸಲ್ಲಿ ಹೋಗೋ ನೀರು ಹಾಲು ಲಂಗ್ಸಲ್ಲಿ ಹೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಡಾಕ್ಟರ್, ಹಾಗಿದ್ರೆ ತಾಯಂದಿರಿಗೆ ನೀಡುವಂತಹ ಸಲಹೆ ಏನು ಸರ್ ನಿಮ್ಮ ಸೈಡಿಂದ? ಬೇಸಿಕ್ಸ್ ಏನಂದರೆ ಎದೆ ಹಾಲು ಕರೆಕ್ಟಾಗಿ ಕೊಡಬೇಕು ಫಸ್ಟು. ಇನ್ನೊಂದು ಏನಂದರೆ ವ್ಯಾಕ್ಸಿನೇಷನ್, ಲಸಿಕೆಗಳು. ಈ ಲಸಿಕೆಗಳು ಒಂದು ನಿಮೋನಿಯಾ ಪ್ರಿವೆಂಟ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತದೆ. ಮತ್ತು ಆಪ್ಷನಲ್ ವ್ಯಾಕ್ಸಿನ್ಸಲ್ಲಿ ಇವಾಗ ಇನ್ಫ್ಲೂಯೆನ್ಸಾ ಕೂಡ ಬಂದಿದೆ. ಇದು ಸರ್ಕಾರಿಯಲ್ಲಿ ಲಭ್ಯ ಇಲ್ಲ. ಬಟ್ ಪ್ರೈವೇಟ್ ಕ್ಲಿನಿಕ್ಕಿಗೆ ಹೋದರೆ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್ ಕೊಟ್ಟರೆ ಇನ್ಫ್ಲೂಯೆನ್ಸಾ ವೈರಸ್ ಅದು ಕೂಡ ಒಂಥರ ನಿಮೋನಿಯಾ ಕಾಯಿಲೆಗಳು ಆ ಥರ ಬರ್ತದೆ. ಅಂದರೆ ಮೇನ್ಲಿ ಶ್ವಾಸಕೋಶ ಕಾಯಿಲೆಗಳನ್ನು ತಡೆಗಟ್ಟುವಂಥದ್ದು ವ್ಯಾಕ್ಸಿನ್ಸ್ ಕೊಡ್ಬೋದು. ಯಾಕಂದರೆ ಅದು ಆಪ್ಷನಲ್, ಅದು ಕೊಟ್ಟಿಲ್ಲ ಅಂದರೂ ಕೂಡ ನಡೀತದೆ. ಬಟ್ ನಾವು ಇವತ್ತು ಕೂಡ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ ಈ ಒಂದು ಗೌರ್ಮೆಂಟ್ ಅವರು ಫ್ರೀ ವ್ಯಾಕ್ಸಿನ್ಸ್ ಕೊಟ್ಟರೆ ಕೂಡ ಇವಾಗ ನಿಮೋಕಾಕಲ್ ವ್ಯಾಕ್ಸಿನ್ಸ್ ಎಷ್ಟೋ ಮಕ್ಕಳು ಬಂದು ತಗೊಂಡಿರೋದಿಲ್ಲ. ಇನ್ನೊಂದು ಮೇಯ್ನ್ ನಾನು ಮಿಸ್ಟೇಕ್ಸ್ ಏನು ನೋಡ್ತಾ ಇದ್ದೇನೆ ಅಂದರೆ ಫಸ್ಟಿಗೆ ಒಂದು 6th ವೀಕಿಗೆ 1.5 ತಿಂಗಳಿಗೆ ವ್ಯಾಕ್ಸಿನ್ ತೊಗೊಳ್ತಾರೆ, ಮತ್ತು ಕಂಟಿನ್ಯೂ ಮಾಡೋದಿಲ್ಲ, 3.5 ತಿಂಗಳಿದ್ದು ತಗೊಂಡೇ ಇರೋದಿಲ್ಲ. ಸೊ ಆ ಥರ ಮಾಡಿದರೆ ಅದು ಯೂಸ್ ಇಲ್ಲ. ಒಂದು ವ್ಯಾಕ್ಸಿನ್ ಕೊಟ್ಟರೆ ಯೂಸ್ ಆಗೋದಿಲ್ಲ. ಯಾಕಂದರೆ ವ್ಯಾಕ್ಸಿನ್ನು ಅದರದ್ದು ಕ್ರಮನೇ ಬೇರೆ, ಅದು ಹೇಗೆ ವರ್ಕ್ ಆಗ್ತದೆ, ಅದು ಎಷ್ಟು ಡೋಸ್ ಉಂಟು ಆ ಥರ ಕೊಟ್ಟು ಬೂಸ್ಟರ್ ಅಂತ ಕೊಟ್ಟರೆ ಅಷ್ಟೇ ಅದು ಮಕ್ಕಳಲ್ಲಿ ಹೆಲ್ಪ್ ಆಗ್ತದೆ. ಸೊ ವ್ಯಾಕ್ಸಿನ್ಸ್ನ ಕರೆಕ್ಟಾಗಿ ಎಲ್ಲ ಡಿಸ್ಚಾರ್ಜ್ ಆಗಬೇಕಾದ್ರೆ ವ್ಯಾಕ್ಸಿನ್ ಕಾರ್ಡ್ ಕೊಡ್ತಾರೆ. ಆ ವ್ಯಾಕ್ಸಿನಲ್ಲಿ ಏನೇನು ಟೈಮ್ ಇದೆ ಅದು ನೀವು ಕರೆಕ್ಟಾಗಿ ಕೊಡಬೇಕು. ಇನ್ನೊಂದು ಏನಂದರೆ ಮಗುಗೆ ಉಸಿರಾಟ ತೊಂದರೆ ಇರಬೇಕಾದ್ರೆ ನೆಗ್ಲೆಕ್ಟ್ ಮಾಡಬಾರ್ದು.
ಏನೇ ಇರಲಿ ಅದು ಏನೇ ಇರಲಿ ಉಸಿರಾಟ ತುಂಬ ಜಾಸ್ತಿ ಇತ್ತೆ ಅಂತ ಗೊತ್ತಾದರೆ ನಾಳೆ ಹೋಗ್ತೇವೆ. ಸಪೋಸ್ ಇವಾಗ ಈವ್ನಿಂಗ್ ಸ್ಟಾರ್ಟ್ ಆದರೆ ಒಂದು ನಾಳೆ ಬೆಳಿಗ್ಗೆ ತನಕ ನೋಡುವ ಅಂತ ನೋಡೋದು ತಪ್ಪು. ಸೊ ಕೆಲವು ಟೈಮು ಏನು ಮಾಡ್ತದೆ ಅಂದರೆ ಕೆಲವು ವೈರಸ್ಗಳು ತುಂಬ ಟೈಮ್ ಕೊಡೋದಿಲ್ಲ ಮಕ್ಕಳಲ್ಲಿ. ಯಾಕಂದರೆ ಅದು ಈ ಒಂದು 6 ಗಂಟೆ 12 ಅವರ್ಸ್ 12 ಗಂಟೆಯಲ್ಲಿ ಕೂಡ ಡಿಫ್ರೆನ್ಸ್ ತುಂಬ ಆಗ್ತದೆ ಕೆಲವು ಟೈಮ್. ಯಾಕಂದರೆ ಅವ್ರು ಬಂದಿದ್ದು ಸ್ವಲ್ಪ ಲೇಟ್ ಆದರೆ ನಾವು ಕೊಡುವ ಚಿಕಿತ್ಸೆಗೆ ಸ್ಪಂದಿಸೋದಿಲ್ಲ ಕೆಲವು ಟೈಮ್. ಆಲ್ರೆಡಿ ಮಗು ನಂಜು ಜಾಸ್ತಿ ಆಗಿರ್ತದೆ. ಯಾಕಂದರೆ ವೈರಸ್ಗಳಲ್ಲಿ 1-2 ಥರ ಅಲ್ಲ, ತುಂಬ ಥರಗಳಿದ್ದಾವೆ. ಕೆಲವೆಲ್ಲ ಮೈಲ್ಡ್ ಡಿಸೀಸ್ ಅಷ್ಟೇ ಇರ್ತದೆ, ಕೆಲವು ತುಂಬ ಸಿವಿಯರ್ ಆಗ್ತದೆ. ಸೊ ಹಾಗಾಗಿ ಏನೇ ಇರಲಿ ಉಸಿರಾಟ ತೊಂದರೆ ಜಾಸ್ತಿ ಉಂಟು, ಮಗು ನೋಡಲಿಕ್ಕೆ ಸ್ವಲ್ಪ ನಿಮಗೆ ಏನು ಅನ್ನಿಸ್ತಾ ಇಲ್ಲ ಅಂತ ಡೌಟ್ ಬಂದರೆ ನೀವು ಯಾವತ್ತೂ ನಿರ್ಲಕ್ಷ್ಯ ಮಾಡಬಾರ್ದು. ಪಕ್ಕದಲ್ಲಿ ಯಾವುದು ಕ್ಲಿನಿಕ್ ಇದೆ, ಯಾವುದು ಮಕ್ಕಳ ಡಾಕ್ಟರ್ ಇದ್ದರೆ ಅವ್ರಿಗೆ ತೋರಿಸಿದರೆ ಡೌಟ್ ಇರೋಕ್ಕಿಂತ ಅದು ಒಂದು ನಾವು ಹೇಳ್ತೇವೆ. ಯಾಕಂದರೆ ಇವತ್ತಿನ ದಿನಗಳಲ್ಲೂ ಕೂಡ ನಾವು ಎಷ್ಟೋ ಮಕ್ಕಳು ಇನ್ಫೆಕ್ಷನ್ ಸ್ಟಾರ್ಟ್ ಆಗಿ 2 ದಿನ ಆದಮೇಲೆ 3 ದಿನ ಆದಮೇಲೆ ಬರ್ತಾರೆ. 3ನೇ ಸಲ ನಾನು ಏನು ಕೇಳೋದಂದರೆ, ಇವಾಗ ನಾವು ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾದ್ರೆ ನಾವು ಒಂದು 5 ದಿನಕ್ಕೆ ಕೊಡಿ ಇಲ್ಲ 7 ದಿನಕ್ಕೆ ಕೊಡಿ ಅಂತ ಯೂಶ್ವಲಿ ಹೇಳಿರ್ತೇವೆ. ಎಷ್ಟೋ ತಾಯಂದಿರು ಏನು ಮಾಡ್ತಾರೆ ಅಂದರೆ 1 ದಿನ ಕೊಡ್ತಾರೆ, 2 ದಿನ ಕೊಡ್ತಾರೆ, 3ನೇ ದಿನ ಮಗುಗೆಲ್ಲ ಕಾಯಿಲೆ ನಿಲ್ತದೆ, 3 ದಿನ ಸ್ಟಾಪ್ ಮಾಡ್ತಾರೆ. ಅದು ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇದು ಕೂಡ ಒಂದು ಕಾರಣ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಅನ್ನೋದು ಬರಲಿಕ್ಕೆ. ಸೊ ಅದು ಕೋರ್ಸ್ನ ಯಾವತ್ತೂ ಕಂಪ್ಲೀಟ್ ಮಾಡಬೇಕು. ಯಾಕಂದರೆ ನಾವು ನೋಡಿದ್ದೇವೆ ಎಷ್ಟೋ ಮಕ್ಕಳಲ್ಲಿ ಈ ಥರ ಅವರು ಅರ್ಧ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಮತ್ತೆ 1 ವಾರದಲ್ಲಿ, ಯೂಶ್ವಲಿ ಮಾನ್ಸೂನ್ ಟೈಮಲ್ಲಿ ಮತ್ತೆ 1 ವಾರದಲ್ಲಿ ಮತ್ತೆ ಜ್ವರ ಬರ್ತದೆ, ಮತ್ತೆ ನ್ಯೂಮೋನಿಯಾ ಸ್ಟಾರ್ಟ್ ಆಗ್ಬೋದು, ಮತ್ತೆ ಬ್ರಾಂಕಿಲೈಟಿಸ್ ಆಗ್ಬೋದು. ಆವಾಗ ಸೆಕೆಂಡ್ ಟೈಮ್ ಬರೋದು ಸ್ವಲ್ಪ ಜಾಸ್ತಿ ಸಿವಿಯರ್ ಇರ್ತದೆ. ಸೊ ಹಾಗಾಗಿ ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಬೇಕು. ಡಾಕ್ಟರ್ ಎಷ್ಟು ಹೇಳಿದರೆ 5 ದಿನ ಆದರೆ 5 ದಿನ, 7 ದಿನ ಆದರೆ 7 ದಿನ, ಅದು ಯಾವ್ದು ಹೇಳ್ತದೆ ಅದು ಕರೆಕ್ಟಾಗಿ ನೀವು ಕೊಡಬೇಕಾಗ್ತದೆ. ಓಕೆ ಡಾಕ್ಟರ್, ಇಂದಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗಿದ್ದು ಬ್ರಾಂಕೈಲೈಟಿಸ್ ಹಾಗೂ ನಿಮೋನಿಯಾ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಸೊ ಆರೋಗ್ಯ ದರ್ಪಣ ಕಾರ್ಯಕ್ರಮದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದ. ಧನ್ಯವಾದಗಳು.